الرحمن الرحيم اقرأ باسم ربك الذي خلق خلق الإنسان من علق اقرأ وربك الأكرم الذي علم بالقلم علم الإنسان ما لم يعلم كلا إن الإنسان ليطغى أن رآه استغنى إن إلى ربك الرجعى. In the name of Allah, the most gracious and the most merciful. Read in the name of your Lord, who created man from a tiny clot clinging to its mother. Read, and your Lord is most generous, who taught by the pen, taught man what he did not know. No, but truly man is arrogant. He thinks that he needs no help from Allah. Surely the return of all things is to Allah. ಮತ್ತು ಸ್ವಾಗತಕ್ಕಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಳ್ಳಾಲ ಇದರ ಉಪಸಂಚಾಲಕರಾದ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರನ್ನು ಆಹ್ವಾನಿಸುತ್ತಾರೆ. ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಹಿಲ್ ಅಮೀನ್ ವಾಲಾ ಆಲಿಹಿ ವಸಾಬಿ ಅಜ್ಮೈನ್. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯ ಪರಿಪಾಲಕ ನನ್ನ ನಿಮ್ಮೆಲ್ಲರ ಶಿಕ್ಷಕನಾದಂತಹ ಆ ಏಕೈಕ ಪ್ರಭುವಿಗೆ ಮೀಸಲು. ಆತನ ಅನಂತ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯ ಅತಿಥಿಗಳೇ, ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹವಿರಲಿ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಳ್ಳಾಲ ಸೆಂಟರ್ ವತಿಯಿಂದ ಉಳ್ಳಾಲದಲ್ಲಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ಪ್ರಮಾಣ ಪತ್ರ ವಿತರಣೆ ನೀಡುವಂತಹ ಕಾರ್ಯಕ್ರಮವಾಗಿದೆ ಇದು. ಪ್ರೀತಿಯ ಬಂಧುಗಳೇ, ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದು ಜಮಾತೆ ಇಸ್ಲಾಮಿ ಹಿಂದ್ ಇದರ ಅಧೀನದಲ್ಲಿರುವಂತಹ ಧಾರ್ಮಿಕ ಶೈಕ್ಷಣಿಕ ಮಂಡಳಿಯಾಗಿದೆ. 2002ರಲ್ಲಿ ಸ್ಥಾಪನೆಗೊಂಡಂತಹ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಉತ್ತಮ ಬದಲಾವಣೆಯನ್ನು ತರಲಿಕ್ಕಾಗಿ, ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಲಿಕ್ಕಾಗಿ ಅದು ಪ್ರಯತ್ನಿಸ್ತಾ ಇದೆ. ತಮಗೆಲ್ಲರಿಗೂ ಗೊತ್ತು, ನಾವು ಜೀವಿಸುತ್ತಿರುವಂತಹ ಈ ಯುಗ, ಇದನ್ನು ಶಿಕ್ಷಣದ ಯುಗ ಎಂದು ಕರೆಯಲಾಗ್ತದೆ. ಈ ಯುಗದಲ್ಲಿ ಶಿಕ್ಷಣದ ಮಹತ್ವವನ್ನು, ಅದರ ಅಗತ್ಯವನ್ನು ಜನರಿಗೆ ಮನವರಿಕೆ ಮಾಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಯಾಕೆಂದರೆ ಶಿಕ್ಷಣದ ಮಹತ್ವವೇನು, ಅದರ ಅಗತ್ಯ ಏನು ಎಂಬುದನ್ನು ಇಂದು ಎಲ್ಲರೂ ಕೂಡ ಮನಗಂಡಿದ್ದಾರೆ. ಆದರೆ ಯಾವ ಶಿಕ್ಷಣವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆಯುತ್ತಾ ಇದ್ದಾರೋ ಅದರ ಒಂದು ಉತ್ತಮ ಪ್ರಭಾವವನ್ನು, ಉತ್ತಮ ಫಲಿತಾಂಶವನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇಲ್ಲ. ಶಿಕ್ಷಣದ ಉದ್ದೇಶ ಏನು, ಅದರ ಡೆಫಿನಿಷನ್ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡರೆ, ಶಿಕ್ಷಣ ಅಂತ ಹೇಳಿದರೆ ಒಂದು ಉತ್ತಮ ನಾಗರಿಕರನ್ನು ಸೃಷ್ಟಿಸುವಂತಹ ಒಂದು ಪ್ರೋಸೆಸ್ ಆಗಿದೆ, ಒಂದು ಸಿಸ್ಟಮ್ ಆಗಿದೆ, ಜನರಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವಂತಹ, ಅದೇ ರೀತಿ ಸಮಾಜದಲ್ಲಿ ಒಂದು ಉತ್ತಮ ಬದಲಾವಣೆಯನ್ನುಂಟು ಮಾಡುವಂತಹ ಒಂದು ಸಿದ್ಧಾಂತ, ಒಂದು ಪ್ರೋಸೆಸ್ ಆಗಿದೆ ಎಜುಕೇಷನ್ ಎನ್ನುವಂತಹದ್ದು. ಆದರೆ ಅಂತಹ ಒಂದು ಉತ್ತಮ ಪರಿಣಾಮವನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದರೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇಂದು ನೈತಿಕ ಮೌಲ್ಯಗಳು ಸಿಗ್ತಾ ಇಲ್ಲ. ಮಾನವೀಯ ಮೌಲ್ಯಗಳು ಏನು ಎಂಬುದನ್ನು ನಮ್ಮ ಶಿಕ್ಷಣ ರಂಗದಲ್ಲಿ ಅವರಿಗೆ ಸಿಗ್ತಾ ಇಲ್ಲ. ಸೊ ಇದನ್ನು ತಿಳಿಸಿಕೊಡಬೇಕು, ಇದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಸಿಕೊಳ್ಳಬೇಕು ಎಂಬ ಉದ್ದೇಶದೊಂದಿಗೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್
ಕಾರ್ಯಪ್ರವೃತ್ತವಾಗಿದೆ. ಇಂದು ಶಿಕ್ಷಣದ ಮೂಲಕ ನಮ್ಮ ದೇಶದಲ್ಲಿ ಅನೇಕ ಪ್ರಗತಿಗಳನ್ನು, ಕೆಲವೊಂದು ಪ್ರಗತಿಗಳನ್ನು ನಾವು ನೋಡಬಹುದು. ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಆದರೆ ಈ ಎಲ್ಲ ಪ್ರಗತಿಗೆ ಮಾರಕವಾದಂತಹ ಅಂಶಗಳು ಕೂಡ ನಮ್ಮ ದೇಶದಲ್ಲಿದೆ. ಅದಾಗಿದೆ ನೈತಿಕ ಅಧಪತನ ಎನ್ನುವಂತಹದ್ದು. ನೈತಿಕ ಅಧಪತನ ನಮ್ಮ ದೇಶವನ್ನು ಕೊರೆಯುತ್ತಾ ಇದೆ. ನಾವು ಈಗ ದಿನೇ ದಿನೇ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಟಿವಿ ಮಾಧ್ಯಮಗಳಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಅತ್ಯಾಚಾರಗಳು, ಬಲಾತ್ಕಾರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೊಲೆ, ದರೋಡೆ, ಸುಲಿಗೆಗಳು, ಕಳ್ಳತನಗಳು ಇದು ವ್ಯಾಪಕವಾಗ್ತಾ ಇದೆ. ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಎಂದು ನಾವು ನೋಡಿದರೆ ವಿದ್ಯಾವಂತರಾಗಿದ್ದಾರೆ. ಇದು ಒಂದು ದೊಡ್ಡ ದುರಂತವಾಗಿದೆ, ಬಹಳ ಅಚ್ಚರಿದಾಯಕವಾದಂತಹ ಸಂಗತಿಯಾಗಿದೆ. ನಿಜವಾಗಿ ಉತ್ತಮ ನಾಗರಿಕರನ್ನು ಸೃಷ್ಟಿಸಬೇಕಾದಂತಹ ವಿದ್ಯಾಲಯಗಳು ಇಂದು ರಾಕ್ಷಸರಿಗೆ ಜನ್ಮ ನೀಡುತ್ತದೆ ಎಂದರೆ ತಪ್ಪಾಗಲಾರದು. ಯಾಕೆಂತ ಹೇಳಿದರೆ ಇದು ಒಂದು ನಮ್ಮ ಶಿಕ್ಷಣದ ನೀತಿಯಾಗಿದೆ. ಶಿಕ್ಷಣದಲ್ಲಿ ಮೌಲ್ಯಗಳನ್ನು ತರಲಿಕ್ಕೆ, ಅದೇ ರೀತಿ ನೈತಿಕತೆಯನ್ನು ತರಲಿಕ್ಕೆ ಪ್ರಯತ್ನಿಸಬೇಕಾದಂತಹ ಅಗತ್ಯ ಇದೆ. ಸೊ ಇದು ನಮ್ಮ ಶೈಕ್ಷಣಿಕ ರಂಗದಲ್ಲಿ ಸಿಗದೇ ಇರುವಾಗ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಇದು ಇಲ್ಲಿರುವಂತಹ ನಾಗರಿಕರಿಗೆ, ಇಲ್ಲಿರುವಂತಹ ಪ್ರಜೆಗಳಿಗೆ ಈ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡಬೇಕು, ಮಾನವೀಯ ಶಿಕ್ಷಣವನ್ನು ನೀಡಬೇಕು ಎಂಬ ಉದ್ದೇಶಕ್ಕಾಗಿ ಅದು ಪ್ರಯತ್ನಿಸ್ತಾ ಇದೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಅನೇಕ ಪ್ರಮುಖ ವಿಷಯಗಳ ಜೊತೆಗೆ ಅದು ಒಂದು ಸರಳ ಕೋರ್ಸ್ ಅನ್ನು ನಡೆಸ್ತಾ ಇದೆ. ಧಾರ್ಮಿಕವಾದಂತಹ ಒಂದು ಸರಳ ಕೋರ್ಸ್. ಅದು 2 ವರ್ಷದ ಸರ್ಟಿಫಿಕೇಟ್ ಕೋರ್ಸ್, ಅದೇ ರೀತಿ 3 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಕನ್ನಡ, ಇಂಗ್ಲಿಷ್, ಅದೇ ರೀತಿ ಉರ್ದು ಮತ್ತು ಹಿಂದಿ ಭಾಷೆಗಳಲ್ಲಿ ಅದು ನಡೆಸ್ತಾ ಇದೆ. ಮತ್ತು ಬಹಳ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಬಹಳ ಶಿಸ್ತುಬದ್ಧವಾಗಿ ಇದು ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಪರೀಕ್ಷೆ ನಡೆಯುತ್ತದೆ. 300ಕ್ಕಿಂತಲೂ ಅಧಿಕವಾದಂತಹ ಎಕ್ಸಾಮಿನೇಷನ್ ಸೆಂಟರ್, ಪರೀಕ್ಷಾ ಕೇಂದ್ರಗಳು ಇದೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ 11 ವರ್ಷ ಮೇಲ್ಪಟ್ಟಂತಹ ಕರ್ನಾಟಕದ ಯಾವನೇ ಒಬ್ಬ ವ್ಯಕ್ತಿಗೂ ಕೂಡ ಈ ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶ ಇದೆ. ಸ್ತ್ರೀ ಇರಲಿ, ಪುರುಷ ಇರಲಿ. ಅದೇ ರೀತಿ ಗರಿಷ್ಠ ವಯೋಮಿತಿ ಕೂಡ ಇಲ್ಲ. ಅದಕ್ಕೆ ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಕೂಡ ಬರೆಯುವಂತಹ ಅವಕಾಶ ಇದೆ. ಕುಟುಂಬ ಸಮೇತರಾಗಿ ಈ ಪರೀಕ್ಷೆಯನ್ನು ಬರೆಯಬಹುದು. ಅಂತಹ ಒಂದು ಅವಕಾಶವನ್ನು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ನಮಗೆ ಮಾಡಿಸಿಕೊಟ್ಟಿದೆ. ಶಿಕ್ಷಣಕ್ಕೆ, ಕಲಿಯುವಿಕೆಗೆ ಕೊನೆ ಎಂಬುದಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಸ್ಪಷ್ಟಪಡಿಸಿದ್ದಾರೆ, ನಮಗೆ ತಿಳಿಸಿಕೊಟ್ಟಿದ್ದಾರೆ, ಉಪದೇಶಿಸಿದ್ದಾರೆ. ಪ್ರತಿಯೊಬ್ಬನು ಕೂಡ ತೊಟ್ಟಿಲಿನಿಂದ ಸಮಾಧಿಯ ತನಕ ಶಿಕ್ಷಣವನ್ನು ಪಡೆಯುತ್ತಾ ಇರಬೇಕು ಅಂತೇಳಿ. ಅದೇ ರೀತಿ ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬ ಸ್ತ್ರೀ ಪುರುಷನ ಕಡ್ಡಾಯ ಕರ್ತವ್ಯವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಉಪದೇಶಿಸಿದ್ದಾರೆ. ಇದರ ಅಡಿಸ್ಥಾನದಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಒಂದು ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ಆಗಿದೆ. ನಮ್ಮ ಉಳ್ಳಾಲ ಸೆಂಟರ್ನಲ್ಲೂ ಕೂಡ ಅನೇಕ ಕುಟುಂಬ ಸಮೇತರಾಗಿ ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಪ್ರತಿ ವರ್ಷ ಕರ್ನಾಟಕದಾದ್ಯಂತ ಸುಮಾರು 15ರಿಂದ 20 ಸಾವಿರದಷ್ಟು ವ್ಯಕ್ತಿಗಳು ಈ ಪರೀಕ್ಷೆಯನ್ನು ಬರೆಯುತ್ತಾರೆ. ಅದರಲ್ಲಿ ಸುಮಾರು 150ರಿಂದ 200ರಷ್ಟು ದೇಶ ಬಾಂಧವರಾಗಿದ್ದಾರೆ. ಈ ವರ್ಷ ಕರ್ನಾಟಕದಲ್ಲಿ ಸುಮಾರು 15,600 ಮಂದಿ ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರಲ್ಲಿ ಸುಮಾರು 150 ಮಂದಿ ದೇಶ ಬಾಂಧವರಾಗಿದ್ದಾರೆ. ಉಳ್ಳಾಲದಲ್ಲಿ ಈ ವರ್ಷ 60 ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ, ಈ ಪರೀಕ್ಷೆಯನ್ನು ಬರೆದಿದ್ದಾರೆ. 60 ಮಂದಿ. ಅದರಲ್ಲಿ 24 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, 5 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಮತ್ತು 4 ವಿದ್ಯಾರ್ಥಿಗಳು ಥರ್ಡ್ ಕ್ಲಾಸ್. ಒಬ್ಬ ವ್ಯಕ್ತಿ ಮಾತ್ರ ಫೇಲ್ ಆಗಿದ್ದಾರೆ. ಸೊ ಈ ರೀತಿ ಇಸ್ಲಾಮಿನ ಮೂಲಭೂತ ವಿಷಯಗಳನ್ನು ಇದರಲ್ಲಿ ಕಲಿಸಲಾಗ್ತದೆ. ಇಸ್ಲಾಮಿನ ಮೂಲಭೂತ ವಿಷಯಗಳು, ಪವಿತ್ರ ಕುರಾನ್ನ ಪರಿಚಯ, ಅದೇ ರೀತಿ ಹದೀಸ್ನ ಪರಿಚಯ, ಪ್ರವಾದಿಗಳ ಜೀವನ, ಮಹಾಪುರುಷರ ಜೀವನ, ಆದರ್ಶ ಮಹಿಳೆಯರು, ಜೀವನದ ಶಿಷ್ಟಾಚಾರ, ಇಸ್ಲಾಮಿ ಇತಿಹಾಸ, ಆರಾಧನಾ ಕರ್ಮಗಳು, ಈ ರೀತಿ ಇಸ್ಲಾಮಿನ ಮೂಲಭೂತ ವಿಷಯಗಳನ್ನು ಇಲ್ಲಿ ಕಲಿಸಿಕೊಡಲಾಗ್ತದೆ. ಈ 5 ವರ್ಷದಲ್ಲಿ 2 ವರ್ಷದ ಸರ್ಟಿಫಿಕೇಟ್ ಕೋರ್ಸ್, ಅದೇ ರೀತಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ನಲ್ಲಿ ಈ ಎಲ್ಲ ವಿಷಯಗಳನ್ನು ಅದರಲ್ಲಿ ಕವರ್ ಮಾಡಲಾಗ್ತದೆ.
ಇದು ಕೇವಲ ಒಂದು ಸಮುದ್ರದ ಹನಿಗಳು ಮಾತ್ರ ನೀಡುವುದು ಅಷ್ಟೇ. ಇಸ್ಲಾಂ ಎನ್ನುವುದು, ಧರ್ಮದ ವಿಷಯ ಎನ್ನುವುದು ಬಹಳ ವಿಶಾಲವಾಗಿದೆ. ಸೊ ಈ ಕೋರ್ಸ್ನ ಮೂಲಕ ಓದುವಂತಹ ಹವ್ಯಾಸ, ಕಲಿಯುವಂತಹ ಹವ್ಯಾಸವನ್ನು ಕೂಡ ಇದು ಜನರಲ್ಲಿ ಉಂಟು ಮಾಡ್ತದೆ. ಉಳ್ಳಾಲದಲ್ಲಿ ಇದು 2002ರಲ್ಲಿ ಆರಂಭಗೊಂಡಿತು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್. ಉಳ್ಳಾಲದಲ್ಲಿ ಕಳೆದ 14 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಜನಾಬ್ ಅಬ್ದುಲ್ ರಹೀಂ ಅವರ ಸಂಚಾಲಕತ್ವದಲ್ಲಿ ಬಹಳ ಯಶಸ್ವಿಯಾಗಿ ಅದು ನಡೀತಾ ಇದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ನಮ್ಮ ರಿಯಾಜ್ ಅಹಮದ್ ಅವರ ಮುಂದಾಳುತ್ವದಲ್ಲಿ, ಅವರ ಉಸ್ತುವಾರಿಯಲ್ಲಿ ಇದು ಬಹಳ ಯಶಸ್ವಿಯಾಗಿ, ಬಹಳ ಅಚ್ಚುಕಟ್ಟಾಗಿ ಈ ಕೋರ್ಸ್, ಇದರ ಎಕ್ಸಾಮ್ಗಳು, ಪರೀಕ್ಷೆಗಳು ನಡೀತದೆ. ಹೆಚ್ಚಾಗಿ ಜನವರಿ ತಿಂಗಳಲ್ಲಿ ಇದರ ಪರೀಕ್ಷೆ ನಡೆಯುತ್ತದೆ ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇದರ ಫಲಿತಾಂಶ ಹೊರಬೀಳ್ತದೆ. ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಇದರಲ್ಲಿ ಅತ್ಯಂತ ಹೆಚ್ಚು ಮಾರ್ಕ್ ಗಳಿಸಿದವರು, ರ್ಯಾಂಕ್ ಪಡೆದವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಅಳವಡಿಸಲಾಗ್ತದೆ. ಮತ್ತು ಸ್ಥಾನೀಯ ಮಟ್ಟದಲ್ಲೂ ಕೂಡ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದವರು, ಹೆಚ್ಚು ಅಂಕ ಗಳಿಸಿದವರಿಗೆ, ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರಿಗೆ ಪುರಸ್ಕಾರಗಳನ್ನು ನೀಡುವಂತಹದ್ದು, ಬಹುಮಾನಗಳನ್ನು ನೀಡುವಂತಹ ಕಾರ್ಯಕ್ರಮ ವಿಶೇಷವಾಗಿ ಉಳ್ಳಾಲದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಸೊ ಇದರಿಂದ ಉದ್ದೇಶ ಇದೆ, ಇದರ ಪ್ರಚಾರ ಮಾಡಬೇಕು, ಇದು ಎಲ್ಲ ಜನರಿಗೆ ಮುಟ್ಟಬೇಕು, ಇಂತಹ ಒಂದು ಕೋರ್ಸ್ ಇದೆ ಎಂದು ಎಲ್ಲ ಜನರಿಗೂ ಕೂಡ ಇದರ ತಿಳುವಳಿಕೆ ಉಂಟಾಗಬೇಕು. ಅದೇ ರೀತಿ ಪರೀಕ್ಷೆ ಬರೆಯಲಿಕ್ಕೆ ಅದೊಂದು ಪ್ರೋತ್ಸಾಹ, ಒಂದು ಮೋಟಿವೇಶನ್ ಇದರಲ್ಲಿ ಸಿಗ್ತದೆ, ಈ ರೀತಿಯಾದಂತಹ ಪುರಸ್ಕಾರಗಳು. ಆದರೆ ಪುರಸ್ಕಾರಗಳನ್ನು, ಇಂತಹ ಬಹುಮಾನಗಳನ್ನು ನಿರೀಕ್ಷಿಸಿ ಮಾತ್ರ ನಾವು ಈ ಪರೀಕ್ಷೆ ಬರೆಯುವುದಲ್ಲ. ನಮಗೆಲ್ಲರಿಗೂ ಗೊತ್ತು, ವಿಶೇಷವಾಗಿ ಮುಸ್ಲಿಂ ಸಮುದಾಯದವರಿಗೆ ಅವರ ಜೀವನದ ಉದ್ದೇಶ ಏನು. ಜೀವನ ಎನ್ನುವುದು ಇಲ್ಲಿಗೆ ಕೊನೆಯಲ್ಲ, ಬದಲಾಗಿ ಮರಣಾನಂತರ ಒಂದು ಜೀವನ ಇದೆ. ಅದು ಶಾಶ್ವತವಾದಂತಹ ಜೀವನ. ಅಲ್ಲಿ ಸ್ವರ್ಗ ಮತ್ತು ನರಕ ಇದೆ. ನಾವು ಸ್ವರ್ಗ ಪ್ರವೇಶಿಸಬೇಕಾದರೆ ಈ ಜೀವನದಲ್ಲಿ ನಮ್ಮ ಬದುಕು ಅದು ಹಸನಾಗಿರಬೇಕು, ಅದು ಧರ್ಮದ ಚೌಕಟ್ಟಿನ ಒಳಗೆ ಇರಬೇಕು, ದೇವನು ನಮ್ಮ ಸೃಷ್ಟಿಕರ್ತನ ನಿಯಮಕ್ಕೆ ಬದ್ಧ ಆಗಿರಬೇಕು ಎಂಬುದನ್ನು ಮನಗಂಡಂತಹ ನಾವು ನಮ್ಮ ಜೀವನವನ್ನು ಆ ಇಸ್ಲಾಮಿ ಚೌಕಟ್ಟಿನೊಳಗೆ ನಾವು ನಡೆಸಬೇಕಾದರೆ ಅದರ ತಿಳುವಳಿಕೆ, ಅದರ ಜ್ಞಾನ ನಮಗೆ ಇರಬೇಕಾದುದು ಅತಿ ಅಗತ್ಯವಾಗಿದೆ. ಇಂತಹ ಜ್ಞಾನವನ್ನು ನೀಡುವಂತಹ ಕೋರ್ಸ್ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಪ್ರತಿ ವರ್ಷ ನಡೆಸ್ತಾ ಬರ್ತಾ ಇದೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಈ ಸಂದರ್ಭದಲ್ಲಿ ಈ ತಿಂಗಳ 5ರಿಂದ 14ರವರೆಗೆ ಒಂದು ಅಭಿಯಾನವನ್ನು ಕೈಗೊಂಡಿದೆ. ಬನ್ನಿ ಇಸ್ಲಾಮಿ ಶಿಕ್ಷಣ ಪಡೆಯೋಣ ಎನ್ನುವಂತಹ ಅಭಿಯಾನ. ಬನ್ನಿ ಇಸ್ಲಾಮಿ ಶಿಕ್ಷಣ ಪಡೆಯೋಣ ಎನ್ನುವಂತಹ ಈ ಅಭಿಯಾನದ ಮೂಲಕ ಇದರ ಪ್ರಚಾರವನ್ನು ವ್ಯಾಪಕಗೊಳಿಸಲಾಗ್ತದೆ. 35,000 ವಿದ್ಯಾರ್ಥಿಗಳನ್ನು ಇದರಲ್ಲಿ ಸೇರಿಸುವಂತಹ ಒಂದು ಯೋಜನೆಯನ್ನು ಕೂಡ ಈ ಸಲ ಅದು ಕೈಗೊಂಡಿದೆ. ಅದೇ ರೀತಿ 100 ಹೊಸ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸುವಂತಹ ಗುರಿ ಕೂಡ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ನ ಮುಂದೆ ಇದೆ. ಸೊ ಈ ಕೋರ್ಸನ್ನು ನಾವು ಇನ್ನಷ್ಟು ಪ್ರಚಾರ ಮಾಡಬೇಕು. ತಾವು ಕೂಡ ಯಾರೆಲ್ಲ ಇದರಲ್ಲಿ ಇಷ್ಟ ತನಕ ಭಾಗವಹಿಸಲಿಲ್ವೋ ಈ ಕೋರ್ಸಿಗೆ, ಸೊ ಇದರಲ್ಲಿ ಭಾಗವಹಿಸಿ ಇದರ ಪರೀಕ್ಷೆಯನ್ನು ಬರೆಯಿರಿ. ಫೀಸ್ ಬಹಳ ಕಡಿಮೆ, ಸುಮಾರು 150 ರೂಪಾಯಿಯಲ್ಲಿ ನಿಮ್ಮ ಪುಸ್ತಕ, ಅದೇ ರೀತಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್, ಅದರ ಫೀಸ್ ಅದು ಅಷ್ಟೇ ಆಗುವುದು, 150 ರೂಪಾಯಿ ಮಾತ್ರ. ಬಹಳ ಕಡಿಮೆ ಫೀಸನ್ನು ಕೂಡ ಇದಕ್ಕೆ ಇರಿಸಲಾಗಿದೆ ಮತ್ತು ಸರಳ ಪುಸ್ತಕಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಅಂದರೆ ಇಸ್ಲಾಮಿನ ಮೂಲಭೂತ ನಾಲೆಜ್ ಇಲ್ಲದಂತಹ ಅದೆಷ್ಟೋ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ, ನಮ್ಮ ಸಮುದಾಯದಲ್ಲಿ ಇದ್ದಾರೆ. ಮೂಲಭೂತ ವಿಷಯಗಳು ಕೂಡ ಅವರಿಗೆ ತಿಳಿದಿಲ್ಲ. ಧರ್ಮ ಅಂದರೆ ಏನು ಎಂಬುದು ಅವರಿಗೆ ಗೊತ್ತಿಲ್ಲ. ತನ್ನ ಜೀವನದ ಉದ್ದೇಶ ಏನು ಎಂಬುದು ಅವರಿಗೆ ಗೊತ್ತಿಲ್ಲ. ಮರಣಾನಂತರದ ಜೀವನ ಏನು ಎಂಬುದರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಕಲ್ಪನೆ ಇಲ್ಲ. ಸೊ ಇದನ್ನು ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ದೇಶ ಬಾಂಧವರು, ಅವರಲ್ಲಿರುವಂತಹ ತಪ್ಪು ಕಲ್ಪನೆಗಳು, ತಪ್ಪು ತಿಳುವಳಿಕೆಗಳು, ಅದನ್ನು ಹೋಗಲಾಡಿಸಲಿಕ್ಕೂ ಕೂಡ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಶ್ರಮಿಸ್ತಾ ಇದೆ. ಈ ರೀತಿ ನಾವು ಪರಸ್ಪರರನ್ನು ಅರಿತುಕೊಂಡರೆ, ಒಬ್ಬರು ಇನ್ನೊಬ್ಬರನ್ನು ಅರಿತುಕೊಂಡರೆ, ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಅರ್ಥ ಮಾಡಿಕೊಂಡರೆ ಇಲ್ಲಿ ಶಾಂತಿಯ, ಸುಭಿಕ್ಷೆಯ, ಸೌಹಾರ್ದದ ಒಂದು ಸಮಾಜ, ಒಂದು ವಾತಾವರಣ ನಿರ್ಮಾಣಗೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಈ ಸಮಾಜದ, ಈ ರಾಜ್ಯದ, ಈ ದೇಶದ ಒಳಿತಿಗಾಗಿ, ಇದರ ಸೌಹಾರ್ದತೆಗಾಗಿ, ಶಾಂತಿಗಾಗಿ ಕೂಡ ಅದು
ಪ್ರಯತ್ನಿಸ್ತಾ ಇದೆ. ವಿನಂತಿಸ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ದೊರೆಸ್ವಾಮಿ ಇವರು ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಕಂಪ್ಯೂಟರ್ ಸೈನ್ಸ್ ಮಂಗಳೂರು ಯೂನಿವರ್ಸಿಟಿ ಕೋನಾಜೆ ಇಲ್ಲಿಯ ಪ್ರೊಫೆಸರ್ ಆಗಿದ್ದಾರೆ. ನಮ್ಮ ಓರ್ವ ದೊಡ್ಡ ಹಿತೈಷಿ ಕೂಡ ಅವರಾಗಿದ್ದಾರೆ ಡಾಕ್ಟರ್ ದೊರೆಸ್ವಾಮಿ. ನಾನು ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮತ್ತೋರ್ವ ಗೌರವಾನ್ವಿತ ಅತಿಥಿ ಜನಾಬ್ ಇಸ್ಮಾಯಿಲ್ ಟಿ, ಪ್ರಾಂಶುಪಾಲರು ಮದನಿ PU ಕಾಲೇಜ್ ಹಳೇಕಳ ಉಳ್ಳಾಲ, ಇವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಮತ್ತೋರ್ವ ಅತಿಥಿ ಇದ್ದಾರೆ ಶ್ರೀಮತಿ ಮಂಜುಳಾ, ಉಪನ್ಯಾಸಕಿ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜು ಬಬ್ಬುಕಟ್ಟೆ. ನಾನು ಇವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮತ್ತೋರ್ವ ಗಣ್ಯ ಅತಿಥಿ ಜನಾಬ್ KM ಅಶ್ರಫ್, ಸ್ಥಾನೀಯ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ನಗರ, ಇವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಸ್ಥಾನೀಯ ಅಧ್ಯಕ್ಷರಾದಂತಹ ಜಮಾತೆ ಇಸ್ಲಾಮಿ ಹಿಂದ್ ಇದರ ಸ್ಥಾನೀಯ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ ಸಾಬ್ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ಇದ್ದಾರೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ ಇದರ ಕಾರ್ಯದರ್ಶಿಯವರಾದಂತಹ ಜನಾಬ್ ರಿಯಾಜ್ ಅಹಮದ್ ಅವರನ್ನು ನಾನು ಬಹಳ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ಅಬ್ದುಲ್ ರಹೀಂ, ಸಂಚಾಲಕರು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಉಳ್ಳಾಲ, ಅವರು ಕೂಡ ನಮ್ಮ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಬ್ರದರ್ ನಿಜಾಮ್, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಉಲ್ಲಾಲ್ ಇದರ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಹಾರ್ದಿಕವಾಗಿ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಉಲ್ಲಾಲ ಇದರ ಅಧ್ಯಕ್ಷೆ ಸಹೋದರಿ ಸೌದಾ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಈ ಕರೆಗೆ ಹೋಗಟ್ಟು ಆಗಮಿಸಿದಂತಹ ನನ್ನೆಲ್ಲ ಹಿರಿಯ ಸಹೋದರ ಸಹೋದರಿಯರು, ಅದೇ ರೀತಿ ಎಲ್ಲ ಗೆಳೆಯಂದಿರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನ ಚಿತ್ರೀಕರಿಸ್ತಾ ಇದ್ದಾರೆ ಹೊಸ ಕುರಳು ಇಲ್ಲಿನ ಬ್ರದರ್ ಆಸಿಫ್. ಅದೇ ರೀತಿ ನಮ್ಮ ನಾಡು ಇದರ ಅಬ್ಬಕ್ಕ ಟಿವಿ ಪ್ರೊಫೆಸರ್ ಶಶಿಧರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತರು ಕೂಡ ನಮ್ಮ ಮುಂದೆ ಇದ್ದಾರೆ. ಅವರು ಬಶೀರ್ ಅವರಿದ್ದಾರೆ, ಬ್ರದರ್ ಬಶೀರ್ ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ರೀತಿ ಎಲ್ಲ ಮಾಧ್ಯಮ ವೃಂದದವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿಯು ಸರ್ವ ಲೋಕಗಳ ಒಡೆಯನಿಗೆ. ಡಾಕ್ಟರ್ ಮೊಹಮ್ಮದ್ ಮುಬೀನ್ ಇವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಾಬ್ ರಿಯಾಜ್ ಅಹಮದ್, ಕಾರ್ಯದರ್ಶಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ, ಇವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಡಾಕ್ಟರ್ ದೊರೆಸ್ವಾಮಿ, MSc PhD, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಕಂಪ್ಯೂಟರ್ ಸೈನ್ಸ್ ಮಂಗಳೂರು ಯೂನಿವರ್ಸಿಟಿ ಕೋನಾಜೆ, ಇವರಿಗೆ ಉಳ್ಳಾಲದ ಸಂಚಾಲಕರಾದಂತಹ ಅಬ್ದುಲ್ ರಹೀಂ ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಧನ್ಯವಾದಗಳು. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಜನಾಬ್ ಇಸ್ಮಾಯಿಲ್ ಟಿ, ಪ್ರಾಂಶುಪಾಲರು ಮದನಿ PU ಕಾಲೇಜು ಹಳೇಕಳ ಉಳ್ಳಾಲ, ಇವರಿಗೆ ನಮ್ಮ ಮುಖ್ಯ ಅತಿಥಿಯಾದಂತಹ ಜನಾಬ್ KM ಅಶ್ರಫ್ ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿಯಾದಂತಹ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜು ಬಬ್ಬುಗಟ್ಟೆ
ಇಲ್ಲಿನ ಉಪನ್ಯಾಸಕಿಯರಾದ ಶ್ರೀಮತಿ ಮಂಜುಳಾ ಇವರಿಗೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಉಲ್ಲಾ ಇದರ ಅಧ್ಯಕ್ಷೆಯಾದಂತಹ ಸೌದಾ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಈಗಾಗಲೇ ತಿಳಿಸಿದಂತೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದು 5 ವರ್ಷಗಳ ಕೋರ್ಸ್ ಆಗಿರುತ್ತದೆ. ಪ್ರಥಮ ಸರ್ಟಿಫಿಕೇಟ್ ಕೋರ್ಸ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, ಅದೇ ರೀತಿ ಡಿಪ್ಲೊಮಾ ಕೋರ್ಸಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇದೆ. ಈ ಎಲ್ಲ ವರ್ಷದಲ್ಲೂ ಕೂಡ ಪ್ರತಿ ವರ್ಷದಲ್ಲೂ ಕೂಡ ಕೋರ್ಸಿನಲ್ಲಿ ಕೂಡ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ನಗದು ಬಹುಮಾನವನ್ನು ಈಗ ಪ್ರಥಮ ವರ್ಷದಲ್ಲಿ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಫಸ್ಟ್ ಇಯರ್ ಇದರಲ್ಲಿ ಆಶಿಯಾ ನಜ್ಫತ್ ಇವರು 97% ಅಂಕಗಳೊಂದಿಗೆ ಪ್ರಥಮರಾಗಿರುತ್ತಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ಡಾಕ್ಟರ್ ದೊರೆಸ್ವಾಮಿ ಇವರು ಈ ಒಂದು ನಗದನ್ನು ನೀಡಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಸೆಕೆಂಡ್ ಇಯರ್ನಲ್ಲಿ ಫಲಾ ನಿಶಾ ಡಾಟರ್ ಆಫ್ ಎ ಅಬ್ದುಲ್ ರಹಮಾನ್ 94% ಅಂಕಗಳೊಂದಿಗೆ ಉಳ್ಳಾಳಕ್ಕೆ ಇವರು ಪ್ರಥಮರಾಗಿರುತ್ತಾರೆ. 2ನೇ ವರ್ಷದ ಕೋರ್ಸ್ನಲ್ಲಿ ಇವರಿಗೆ ಡಾಕ್ಟರ್ ದೊರೆಸ್ವಾಮಿ ಇವರು ಈ ನಗದನ್ನು ನೀಡಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಫಸ್ಟ್ ಇಯರ್ ಇದರಲ್ಲಿ ಅಫ್ಸತ್ ಕೆಯು ಇವರು 85% ಅಂಕಗಳೊಂದಿಗೆ ಪ್ರಥಮರಾಗಿರುತ್ತಾರೆ. ಅಸ್ಫತ್ ಕೆಯು ಡಾಟರ್ ಆಫ್ ಉಮರ್ ಇವರಿಗೆ ಜನಾಬ್ ರಿಯಾಜ್ ಅಹ್ಮದ್ ರವರು ನಗದನ್ನು ನೀಡಿ ಸನ್ಮಾನಿಸಲಿದ್ದಾರೆ. ಡಿಪ್ಲೊಮಾ ಇನ್ ಸೆಕೆಂಡ್ ಇಯರ್ ಇದರಲ್ಲಿ ಖತೀಜಾ ವಸೀಂ ಡಾಟರ್ ಆಫ್ ಯು ಅಬ್ದುಲ್ ರಹಮಾನ್ 89% ಅಂಕಗಳೊಂದಿಗೆ ಇವರು ಸೆಕೆಂಡ್ ಇಯರ್ ಡಿಪ್ಲೊಮಾದಲ್ಲಿ ಪ್ರಥಮರಾಗಿರುತ್ತಾರೆ. ಇವರಿಗೆ ಜನಾಬ್ ಇಸ್ಮಾಯಿಲ್ ಟಿ ಪ್ರಾಂಶುಪಾಲರು ಮದನಿ ಕಾಲೇಜು ಇವರು ಪ್ರಶಸ್ತಿಯನ್ನು ನೀಡಲಿದ್ದಾರೆ. ಇನ್ನು ಡಿಪ್ಲೊಮಾ ಇನ್ ಸ್ಟಡೀಸ್ ಥರ್ಡ್ ಇಯರ್ನಲ್ಲಿ ಫಾತಿಮಾ ಅಂಜುಮ್ ಡಾಟರ್ ಆಫ್ ಯು ಅಬ್ದುಲ್ ರಹಮಾನ್ ಇವರು 74% ಅಂಕಗಳೊಂದಿಗೆ ಪ್ರಥಮರಾಗಿರುತ್ತಾರೆ. ಅವರಿಗೆ ಶ್ರೀಮತಿ ಮಂಜುಳಾ ಇವರು ನಗದನ್ನು ನೀಡಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಉಳ್ಳಾಳದ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅಲ್ಲಿ ಪ್ರಥಮ ಬಾರಿಗೆ ಇಂತಹ ಒಂದು ನಗದು ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಇನ್ಶಾ ಅಲ್ಲಾ ಮುಂದಿನ ವರ್ಷಗಳಲ್ಲಿ ಕೂಡ ಇಂಥದೇ ಪ್ರಶಸ್ತಿ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿದರೆ ಹೆಚ್ಚಿನ ನಗದು ಬಹುಮಾನವನ್ನು ನೀಡಿ ಸತ್ಕರಿಸಲಾಗುವುದು. ಅದಕ್ಕಾಗಿ ತಾವೆಲ್ಲರೂ ಪ್ರಯತ್ನಿಸಬಹುದು. ಬಹುಮಾನವನ್ನು ಸ್ವೀಕರಿಸಿದ ಅದೇ ರೀತಿ ನೀಡಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಇಂದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಭಾಗ ಅತಿಥಿಗಳ ಭಾಷಣ. ಅದಕ್ಕಾಗಿ ಪ್ರಥಮವಾಗಿ ಡಾಕ್ಟರ್ ದೊರೆಸ್ವಾಮಿ MSc PhD ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಕಂಪ್ಯೂಟರ್ ಸೈನ್ಸ್ ಮಂಗಳೂರು ಕೋಣಾಜೆ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಬೋರ್ಡಿಯಂ ಬಳಿ ಆಹ್ವಾನಿಸಿ ಈ ದಿನ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂದ್ಬಿಟ್ಟು ಕೇಳ್ಪಟ್ಟೆ ಪ್ರಾರಂಭಿಕ ಭಾಷಣದಲ್ಲಿ, ಸ್ವಾಗತ ಭಾಷಣದಲ್ಲಿ. ಕರೆಕ್ಟಾಗಿ 1 ತಿಂಗಳ ಹಿಂದೆ ನಾನು ಮಂಗಳೂರಿಂದ ಕಣ್ಣೂರಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಒಂದು ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇತ್ತು ಕಣ್ಣೂರು ಯೂನಿವರ್ಸಿಟಿಲಿ. ಸೊ ಮೋಸ್ಟ್ ಪ್ರಾಬಬ್ಲಿ 3:45 ಮೇ ಬಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ರಿಯಾಜ್ ಅಹಮದ್ ಅವರು ಫೋನ್ ಮಾಡೋದು, ಸರ್ ಎಲ್ಲಿದ್ದೀರಾ, ಹೇಳಿ ಸರ್ ಏನು ಸಮಾಚಾರ ಅಂದರೆ, ನೀವು ನಮ್ಮ ನೆಕ್ಸ್ಟ್ ಮಂತ್ ಬೋರ್ಡ್ ಆಫ್ ಎಜುಕೇಷನ್ ಫಂಕ್ಷನ್ ಇದೆ, ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು. ಇಮ್ಮಿಡಿಯೇಟಾಗಿ ಸಡನ್ನಾಗಿ ಗಾಬರಿ ಆಗ್ಬಿಡ್ತು. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನನ್ನನ್ನು ಮುಖ್ಯ ಅತಿಥಿ ಕರೀತಾ ಇದ್ರೆ ನಾನು ಏನು ಮಾತಾಡಬೇಕು ಸರ್, ಇಸ್ಲಾಮಿಕ್ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ, ಆದರೂ ನೀವು ಕೊಟ್ಟಿರೋಂಥ ಬುಕ್ಕಿಂದ ಓದ್ತಾ ಇದ್ದೀನಿ. ಈವನ್ ಇನ್ ದ ನೈಟ್ ಡೇ ವೆನ್ ಎವರ್ ಐ ಗಾಟ್ ಫ್ರೀ ಟೈಮ್, ಇವನ್ ರಾತ್ರಿ 12 ಗಂಟೆ 1 ಗಂಟೆಗೆ ಎಚ್ಚರಾದರೂ ಸಹ ಬುಕ್ಕನ್ನು ಇಟ್ಕೊಂಡು ಓದ್ತಾ ಇರ್ತೀನಿ. ಸುಮಾರು ಗೆಟಿಂಗ್ ಸಮ್ ಇನ್ಫಾರ್ಮೇಷನ್.
ಬಟ್ ನಾನು ಅದರ ಧರ್ಮದ ಬಗ್ಗೆ ಜಾಸ್ತಿ ಮಾತಾಡೋಂಥ ಕೇಪಬಿಲಿಟಿ ಇಲ್ಲ ನನಗೆ ಅಂತಾನೆ ಕೇಳಿ. ಇಲ್ಲ ಸರ್, ನೀವು ಅದು ಎಜುಕೇಷನ್ ಸಿಸ್ಟಮಲ್ಲಿ ಇರೋದ್ರಿಂದ ನೀವು ಎಜುಕೇಷನ್ ಬಗ್ಗೆ ಮಾತಾಡ್ಬೋದು. ನಾವು ಎಜುಕೇಷನ್ ಇಸ್ಲಾಮಿಕ್ ಬೋರ್ಡ್ ಆಫ್ ಎಜುಕೇಷನ್ ಒಂದು ಶಿಕ್ಷಣವನ್ನು ನಮ್ಮ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ಎಜುಕೇಷನ್ ಬಗ್ಗೆ ಮಾತಾಡ್ಬೋದಲ್ಲ ನೀವು ನಮಗೆ. ಸೊ ಆವಾಗ ನನಗೆ ಒಂದು ಸ್ವಲ್ಪ ಧೈರ್ಯ ಬರ್ತದೆ. ಆಯ್ತು ಸರ್, ಬರ್ತೀನಿ. ಕರೆಕ್ಟಾಗಿ 1 ತಿಂಗಳ ಹಿಂದೆ, ಇವತ್ತು 8ನೇ ತಾರೀಕು 7ನೇ ತಾರೀಕು ಟ್ರಾವೆಲ್ ಮಾಡಿದ್ರೆ 8ನೇ ತಾರೀಕು ಕನ್ನಡ ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ ಇತ್ತು. ಓಪನ್ ಆನೆಸ್ಟ್ಲಿ ಫಂಕ್ಷನ್ ಏನು ಮಾತಾಡಬೇಕು ಅಂತಲೂ ನಾನು ಯೋಚನೆ ಮಾಡಿದೆ. ವಾಟ್ ವೇ ನಾನು ಮಾತಾಡಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಾಧ್ಯಾಪಕನಾಗಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ 15 ವರ್ಷದಿಂದ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಸ್ಪ್ರೆಡೆಡ್ ಆಲ್ ಓವರ್ ಕರ್ನಾಟಕ. ಎಜುಕೇಷನ್ ನಾನು ಎಜುಕೇಷನ್ ಸಿಸ್ಟಮಲ್ಲಿದ್ದೀನಿ. ಎಜುಕೇಷನ್ ಸಿಸ್ಟಮಲ್ಲಿ ಬಂದು ಮಾತಾಡಬೇಕು ಅಂದಾಗ ನಾನು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡೋದೇ ಸೂಕ್ತ ಅಂದ್ಬಿಟ್ಟು ತಿಳ್ಕೊಂಡು ನಾನು ಎಜುಕೇಷನ್ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರು ಇನ್ನು ತುಂಬ ಹಿಂದೆ ಹೋದಾಗ ಕೌಟಿಲ್ಯ, ಚಾಣಕ್ಯ, ಮೇ ಬಿ 370 to 275 back century, he clearly underlined that education and knowledge is essential for the development of nation. ರಾಷ್ಟ್ರದ ಉನ್ನತಿಗೆ, ರಾಷ್ಟ್ರದ ಸರ್ವೋನ್ಮುಖ ಉನ್ನತಿಗೆ ಉದ್ಧಾರಕ್ಕಾಗಿ ಜ್ಞಾನ ಮತ್ತು ಶಿಕ್ಷಣಗಳು ಎರಡೂ ಅವಶ್ಯಕತೆ ಸುಮಾರು ಸೆಂಚುರಿ ಬ್ಯಾಕಲ್ಲೇ ಹೇಳಿ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದಾಗ ಸ್ವಾಮಿ ವಿವೇಕಾನಂದರು ಎಜುಕೇಷನ್ ಅಂದರೆ ಏನು ಅಂತ ಹೇಳಿ. ಎಜುಕೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್. ಮನುಷ್ಯನ ಅಂತರಾಳದಲ್ಲಿ ಇರುವಂಥ ಜ್ಞಾನವನ್ನು ಸರ್ವೋನ್ಮುಖವು ಅಭಿವೃದ್ಧಿಗಾಗಿ ಉಪಯೋಗಿಸುವಂತಿದೆ ಎಜುಕೇಷನ್ ಅಂತ ಹೇಳಿ. ಇನ್ನೂ ಸ್ವಲ್ಪ ಮುಂದೆ ಬಂದಾಗ ದ ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ಎಜುಕೇಷನ್ ಇಸ್ ದ ವೆಪನ್ ವಿಚ್ ಕ್ಯಾನ್ ಬಿ ಯೂಸ್ ಟು ಚೇಂಜ್ ದಿ ಎಂಟೈರ್ ವರ್ಲ್ಡ್ ಅಂತ ಹೇಳಿ. ಇನ್ನೂ ಸ್ವಲ್ಪ ಇಂದ ಬಿಗಿನಿಂಗ್ ಆಫ್ ದ ಫಸ್ಟ್ ಸೆಂಚುರಿ ಹೋದಾಗ ಇಮಾಮ್ ಬಾಲೆ, ಐ ಥಿಂಕ್ ಆಲ್ ಆಫ್ ಯು ನೋ, ಐ ಗಾಟ್ ಇಟ್ ಇನ್ಫಾರ್ಮೇಶನ್ ಫ್ರಮ್ ದ ನೈಟ್, ಈಸ್ ದ ಫಸ್ಟ್ ಮೇಲ್ ಮುಸ್ಲಿಂ ಪರ್ಸನ್ ಟು ಅಕ್ಸೆಪ್ಟ್ ಇಸ್ಲಾಮಿಕ್ ರಿಲೀಜನ್. ಅವ್ರು ಹೇಳ್ತಾರೆ, ನಾಲೆಡ್ಜ್ ಈಸ್ ಸ್ಮಾಲ್ ನಾಲೆಡ್ಜ್ ಕ್ಯಾನ್ ರಿಮೂವ್ ಲಾಟ್ ಆಫ್ ಡಾರ್ಕ್ನೆಸ್ ಇನ್ ಮ್ಯಾನ್. ಮನುಷ್ಯನಲ್ಲಿರುವಂಥ ಹೆಚ್ಚಾದ ಕಪ್ಪು ಕಲ್ಪನೆಗಳನ್ನು ಒಂದು ಸ್ವಲ್ಪ ಜ್ಞಾನದಿಂದ ಅಳಿಸಬಹುದು ಅಂತ ಹೇಳಿ. ಸೊ ಇನ್ನು ಮಹಾತ್ಮ ಗಾಂಧೀಜಿಯವರು ಬಂದಾಗ ಅವರು ಎಜುಕೇಷನ್ ಬಗ್ಗೆ ಹೇಳ್ತಾರೆ, ದ ಗ್ರೇಟ್ ಮ್ಯಾನ್ ಕ್ಯಾನ್ ಲವ್ ಆಲ್ ಲಿವಿಂಗ್ ಥಿಂಗ್ಸ್. ದಟ್ ಮೀನ್ಸ್ ದೇವರು ರಚಿಸಿರುವಂಥ ಪ್ರತಿಯೊಂದು ಜೀವಿಗಳನ್ನು ಪ್ರೀತಿ ಮಾಡುವವನೇ ಒಬ್ಬ ಒಳ್ಳೆಯ ಮನುಷ್ಯ ಅಂತ ಹೇಳಿ. ಇದು ಕೆಲವು ಧರ್ಮಗಳನ್ನೆಲ್ಲ ನೋಡಿದಾಗ ಇಸ್ಲಾಮಿಕ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಹಿಂದೂ ಧರ್ಮಗಳಿರ್ಬೋದು, ಕೆಲವು ಅವರೇ ಆದಂಥ ಸಂಸ್ಥಾಪಕರ ಮುಖಾಂತರ ಸ್ಥಾಪನೆ ಆಗಿರುವುದನ್ನು ನೋಡ್ತೀವಿ ಲಿಟ್ರೇಚರ್. ಆದರೆ ಇಸ್ಲಾಮಿಕ್ ಧರ್ಮ ತನ್ನದೇ ಆದ ವಿಶಿಷ್ಟವಾದ ಗುಣವನ್ನು ಹೊಂದಿದೆ. ಯಾವುದೇ ವ್ಯಕ್ತಿಯಿಂದ ಪ್ರಾರಂಭವಾಗಿದೆ. ಇದು ದೇವರ ಸೃಷ್ಟಿ ಅನ್ನೋ ದೃಷ್ಟಿಯಿಂದ ನಾನು ಬೈಬಲ್ನ ಸಂಕ್ಷಿಪ್ತ ರೂಪದಲ್ಲಿ ತಿಳ್ಕೊಂಡಿದ್ದಾರೆ. ದೇವರು ಕರುಣಾಮಯಿ, ದೇವರು ನಮ್ಮನ್ನು ರಚಿಸಿದ್ದಾನೆ. ಸರ್ವರ ಉದ್ಧಾರಕ್ಕಾಗಿ, ಸರ್ವರ ಜೀವನದ ಉತ್ತಮ ಉದ್ಧಾರಕ್ಕಾಗಿ ನಾವು ಶ್ರಮಿಸಬೇಕು, ಜೀವಿಸಬೇಕು. ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಒಳ್ಳೆಯ ಗುಣಗಳನ್ನು ಬೇರೆಯವರಿಗೂ ಸಹ ಹಂಚಿ ಒಳ್ಳೆಯ ಜೀವನವನ್ನು ನಡೆಸಲು, ಒಳ್ಳೆಯ ಸಮಾಜವನ್ನು ನಿರ್ಮಿಸಲು ಸಹಾಯವಾಗುವಂಥದ್ದು ಅಂತ ನಾನು ತಿಳಿದುಕೊಂಡೆ. ಸೊ ಎಜುಕೇಷನ್ ಆ್ಯಂಡ್ ನಾಲೆಡ್ಜ್ ಯಾವ ರೀತಿ ಎಜುಕೇಷನ್ ಬೇಕು ಅನ್ನೋದು ಕ್ವಶನ್. ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ ನೋಡ್ತಾ ಇರಿ, ಕಳ್ಳತನ, ಮೋಸ, ವಂಚನೆಗಳು ಪ್ರಕಟವಾಗ್ತಾ ಇವೆ. ನಾವು ನೋಡ್ತೀವಿ, ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಪ್ರಯತ್ನ ಮಾಡೋಕ್ಕೆ ಇಲ್ಲ. ಸರ್ಟನ್ ಪಾಯಿಂಟ್ ಆಫ್ ಟೈಮ್ ವಿಲ್ ಗೋ ಫಾರ್ ಡೂಯಿಂಗ್ ಸಚ್ ಕೈಂಡ್ ಆಫ್ ಥಿಂಗ್ಸ್.
ಸೊ ಇದರಿಂದ ಏನಾಗ್ತದೆ, ನಮ್ಮ ಮೈಂಡ್ ಒಟ್ಟಿಗೆ ಆಗುತ್ತೆ. ಸೊ ಅಲ್ಲಿ ಮಾಡಿದರೆ ನಾನು ಮಾಡೋದು. ಇವಾಗ ನಮ್ಮ ಹುಡುಗನಿಗೆ ಒಂದು ಯಾವುದೋ ಅಡ್ವೆಂಚರಸ್ ಮ್ಯಾನ್ ತೋರಿಸ್ತಾನೆ, ಮೇಲೆ 7th ಫ್ಲೋರಿಂದ ಕೆಳಗಡೆ ಬೆಳೆದು ನೋಡಿದ್ರೆ ಈಸ್ ಆಲ್ಸೋ ವಾಟ್ ಮೋಟಿವೇಟೆಡ್ ಫಾರ್ಮ್ 7th ಫ್ಲೋರ್ ಟು ಡೌನ್ ಫ್ಲೋರ್ ಇದು ಬ್ಯಾಡ್. ಮಕ್ಕಳಲ್ಲಿ ಆ ಥರ ಭಾವನೆಗಳು ಮೂಡ್ತವೆ. ಸೊ ಅದು ಯಾಕೆ ಅಂದರೆ ಅವರಿಗೆ ನಾಲೆಡ್ಜು ಕಡಿಮೆ, ಶಿಕ್ಷಣ ಇರಲ್ಲ, ನಾಲೆಡ್ಜ್ ಇರಲ್ಲ. ಫಸ್ಟ್ ಆಫ್ ಆಲ್ ಶಿಕ್ಷಣ ಬೇಕು, ನಾಲೆಡ್ಜು ಕಡಿಮೆ ಇರೋದ್ರಿಂದ ಆ ಥರ ಮಾಡಬೇಕು ಅನಿಸ್ಬೋದು. ಯಾವುದೇ ಕೆಟ್ಟ ವಿಷಯವನ್ನು ಮನಸ್ಸಲ್ಲಿ ಅರಿದಾಗ, ನಮಗೆ ಅಜ್ಞಾನದ ಕೊರತೆ ಇದ್ದಾಗ ನಾವು ತಪ್ಪು ಕಲ್ಪನೆಗಳನ್ನು ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡು ಕೆಟ್ಟದನ್ನೇ ಮಾಡೋಕ್ಕೆ ನಾವು ಹೋಗ್ತಾರೆ. ಸೊ ಅದನ್ನೆಲ್ಲ ಅಳಿಸ್ಬೇಕು ಅಂದರೆ ನಮಗೆ ಉತ್ತಮವಾದ ನಿಜವಾದ ಶಿಕ್ಷಣ ಬೇಕು. ನಿಜವಾದ ಶಿಕ್ಷಣ ಅಂದರೆ ಯಾವುದು? ಸ್ವಾಮಿ ವಿವೇಕಾನಂದರು ಹೇಳಿದರೆ, ನಿಜವಾದ ಶಿಕ್ಷಣ ಎನ್ನುವುದು ಮನುಷ್ಯನ ಒಳ್ಳೆಯ ಗುಣಗಳನ್ನು ರೂಪಿಸುವಂತಹ ಶಿಕ್ಷಣ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಿಕ್ಷಣ. ಆ ಶಿಕ್ಷಣ ನಮಗೆ ಜೀವನವನ್ನು ಕೊಡುವಂತಹ ಶಿಕ್ಷಣ ಆಗಿರಬೇಕು. ಹಾಗೆ ದೇಶದ ಸರ್ವೋನ್ಮುಖ ಉದ್ಧಾರಕ್ಕಾಗಿ ಆಗುವಂತಹ ಶಿಕ್ಷಣ ಆದರೆ ಅದು ಅದು ಯಾವ ಮುಖಾಂತರ ಆಗಬೇಕು? ಅದು ಸ್ಪಿರಿಚುವಲ್ ಆ್ಯಂಡ್ ಸೈಂಟಿಫಿಕ್ ಟೆಂಪರ್ ಮುಖಾಂತರ ಆಗಬೇಕು. ಈಗ ಸೈಂಟಿಫಿಕ್ ಟೆಂಪರ್ ಅಂದರೆ ಏನು? ಮನೋವೈಜ್ಞಾನಿಕ ಧರ್ಮ, ಸೈಂಟಿಫಿಕ್ ಟೆಂಪರ್ಮೆಂಟ್. ಸೊ ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಇನ್ಕ್ಲೂಡೆಡ್ ಇನ್ ದ ಇಂಡಿಯನ್ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಕಾನ್ಸ್ಟಿಟ್ಯೂಷನ್. ಈಗ ದೇವರು ನಮಗೆ ಕಣ್ಣನ್ನು ಕೊಟ್ಟಿದ್ದಾನೆ, ಮೂಗನ್ನು ಕೊಟ್ಟಿದ್ದಾನೆ, ಆಲ್ ಸೆನ್ಸಿಂಗ್ ಆರ್ಗನ್ಸ್, ಮೈಂಡು, ಕಣ್ಣು, ಮೂಗು, ಸ್ಕಿನ್ ಎಲ್ಲ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾರೆ. ಅದು ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯುವರ್ ಮೈಂಡ್. ಈಗ ಕೆಟ್ಟ ವಿಷಯವನ್ನು ನೋಡುವ, ಕೆಟ್ಟ ವಿಷಯನ ಗ್ರಹಿಸಿ ಕೆಟ್ಟವನ್ನ ವಿಷಯವನ್ನು ನೋಡಿದಾಗ ನಮ್ಮ ಮೈಂಡಲ್ಲಿ ಕೆಟ್ಟದೇ ಉಳ್ಕೋದು. ಒಳ್ಳೆಯ ವಿಷಯವನ್ನು ನೋಡಿದಾಗ ಒಳ್ಳೆಯದು ಮೈಂಡಲ್ಲಿ ಉಳ್ಕೋದು. ಒಳ್ಳೆಯ ವಿಷಯವನ್ನು ಕೇಳಿದಾಗ ಒಳ್ಳೆಯದನ್ನು ನಾವು ಥಿಂಕ್ ಮಾಡ್ತೀವಿ, ಒಳ್ಳೆಯದನ್ನು ಮುಟ್ಟಿದಾಗ ನಾವು ಒಳ್ಳೆಯದನ್ನು ನಾವು ನೋಡ್ತೀವಿ. ಆದರೆ ಅಟ್ ದ ಸೇಮ್ ಟೈಮ್ ಯು ಸಿ ದ ಬ್ಯಾಡ್ ಥಿಂಗ್ಸ್, ಅವರ್ ಮೈಂಡ್ ವಿಲ್ ಪಾಸ್ ದ ಸೇಮ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ತಗೋತದೆ, ಅದು ಸಂಸ್ಕಾರ ಮಾಡುತ್ತೆ, ನಮ್ಮದೇ ಆದ ಕಲ್ಪನೆಗಳನ್ನು ನಾವು ಮಾಡ್ಕೋತೀವಿ, ಅದೇ ಆದಂಥ ವಿಶ್ಲೇಷಣೆ ಮಾಡ್ತೀವಿ, ಅದರೇ ಆದಂಥ ನಿರ್ಧಾರಗಳನ್ನು ನಮ್ಮ ಮನಸ್ಸು ತೆಗೆದುಕೊಳ್ತೀವಿ. If the decision is what? Bad decision, our mind will try to do bad. If the decision is good decision, our mind will do good. ಇದಕ್ಕೆ ಈ ಥರ ಮನೋವೈಜ್ಞಾನಿಕ ಮಾರ್ಗದಿಂದ, ಮನೋವೈಜ್ಞಾನಿಕ ಮಾರ್ಗವು ಲಿಂಗ ಭೇದವಿರುವುದಿಲ್ಲ, ಜಾತಿ ಮತ ಎನ್ನುವುದಿಲ್ಲ, ರೀಜನಲ್ ವೇರಿಯೇಷನ್ಸ್ ಇರೋದಿಲ್ಲ, ಧರ್ಮಗಳ ಬೌಂಡ್ ಆಗಿರಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಭಾವವಿಲ್ಲ, ಜಾತಿ ಭೇದಗಳಿಲ್ಲ. ಯಾವುದೇ ಟೈಮಲ್ಲಿ ಒಂದು ಸೈಂಟಿಫಿಕ್ ಟೆಂಪರ್ ನಮ್ಮ ಮೈಂಡಲ್ಲಿ ಇರುತ್ತೆ. ವಿತೌಟ್ ಸೀಯಿಂಗ್ ಆಲ್ ದ ಥಿಂಗ್ಸ್ ಅವರ್ ಮೈಂಡ್ ವಿಲ್ ವರ್ಕ್. ಈಗ ಈ ಯಾವುದೇ ಭೇದ ಭಾವದಲ್ಲಿ ನಾವು ಸೈಂಟಿಫಿಕ್ ಮನೋಭಾವಕ್ಕೆ ಧರ್ಮದ ಮೂಲಕ ನಮ್ಮ ಕೊಟ್ಟಿರುವಂಥ ಎಲ್ಲ ಸೆನ್ಸಿಂಗ್ ಆರ್ಗಳನ್ನು ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ಧರ್ಮಗಳು ಹೇಳಿದೆ. ಕೆಟ್ಟದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿರೋ ಹಾಗೆ ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾಡಬೇಡ. ಇದು ಎಲ್ಲ ಸೆನ್ಸಿಂಗ್ ಆರ್ಗನ್ಸ್ ನಾವು ಬಂದಾಗ ಧರ್ಮಗಳು ಹೇಳುತ್ತೆ, ದೇವರು ಕರುಣಾಮಯಿ, ನಾವು ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ನಾವು ಬೇರೆಯವರ ಒಳತಿಗಾಗಿ ಒಳ್ಳೆಯದನ್ನು ಬಯಸಬೇಕು ಅಂತ ನಾವು ಮೊದಲೇ ಸೆನ್ಸಿಂಗ್ ಆರ್ಗನ್ಸ್ ವಿಷಯಗಳು ಬಂದಾಗ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ somewhat will go for filtering bad information, bad data, bad information, bad data. ಇನ್ಫಾರ್ಮೇಷನ್ ಫಿಲ್ಟರ್ ಮಾಡಿದ್ರೆ ನಮಗೆ ಒಳ್ಳೇದು ಸಿಗುತ್ತೆ. ಸೊ ಒಂದು ಗಾದೆ ಇದೆ, ನಾನು ಕಂಪ್ಯೂಟರ್ ಸೈನ್ಸಲ್ಲಿ ಡೇಟಾ ಮೈನಿಂಗ್ ಅಂತ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೇನೆ. ಇಫ್ ದ ಡೇಟಾ ಇಸ್ ಗುಡ್, ನಾಲೆಡ್ಜ್ ಇಸ್ ಗುಡ್. ನೀವು ಒಳ್ಳೆಯ ಡೇಟಾ ದತ್ತನ ಕಲೆಕ್ಟ್ ಮಾಡಿದ್ರೆ ನಮಗೆ ಒಳ್ಳೆಯ ಜ್ಞಾನ ಬರುತ್ತೆ. ಒಳ್ಳೆಯ ದತ್ತಾಂಶ ಇಲ್ಲ ಅಂದರೆ, ಇನ್ಫಾರ್ಮೇಷನ್ ಇಲ್ಲ ಅಂದರೆ ನಮಗೆ ಒಳ್ಳೆಯ ನಾಲೆಡ್ಜ್ ಬರೋದಿಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಯಾವಾಗಲೂ ಥಿಂಕ್ ಮಾಡೋದಾಗಲಿ, ಗ್ರಹಿಸೋದಾಗಲಿ, ಕೇಳೋದಾಗಲಿ, ಯಾವಾಗ ಒಳ್ಳೆಯ ವಿಷಯಗಳನ್ನು ನಾವು ಕೇಳಬೇಕು, ಕೆಟ್ಟದನ್ನು ಬಿಡಬೇಕು. ಕೆಟ್ಟ ವಿಷಯಗಳನ್ನು ಬಿಡುವ, ಆವಾಗ ನಮ್ಮ ಮೈಂಡಲ್ಲಿ ಆಗುವಂಥ ನಿರ್ಧಾರಗಳು ಒಳ್ಳೆಯದಾಗಿರ್ತವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈಗ ಈ ಒಳ್ಳೆಯ ಎಜುಕೇಷನಿಂದ ದೇಶದ ಉದ್ಧಾರ ಆಗುತ್ತೆ, ನಮ್ಮ ವ್ಯಕ್ತಿತ್ವ ಬದಲಾವಣೆಗಳಾಗುತ್ತೆ, ನಮ್ಮ ಕುಟುಂಬದ
ಪರಿಸರವು ಬದಲಾವಣೆ ಆಗುತ್ತೆ. ನಮ್ಮ ರೀಜನಲ್ ಏರಿಯಾದಲ್ಲಿ ವಾಸಿಸುವಂಥವ್ರದ್ದು ಜೀವನವು ಬದಲಾವಣೆ ಆಗುತ್ತೆ. ನಮ್ಮ ಹಳ್ಳಿ ಸುತ್ತಮುತ್ತಲಿರುವ ಜನರುಗಳ ಜೀವನವು ಸಮತೋಲನವಾಗಿರುತ್ತದೆ. ನಮ್ಮ ರಾಜ್ಯದ ನಮ್ಮ ದೇಶದ ಜನಗಳ ಸರ್ವನ್ಮುಖ ಉದ್ಧಾರಕ್ಕಾಗಿ, ಶಾಂತಿಗಾಗಿ ನಾವು ಒಳ್ಳೆ ಎಜುಕೇಷನ್ ಪಡಿಬೇಕಾಗುತ್ತೆ. ಒಳ್ಳೆ ಎಜುಕೇಷನಿಂದ ಒಳ್ಳೆ ಜ್ಞಾನವು ಬರುತ್ತದೆ ಅಂತ ಎಲ್ಲ ಧರ್ಮಗಳು ಹೇಳಿದೆ. ಎಲ್ಲ ಧರ್ಮಗಳು ಯಾರು ಕೆಟ್ಟದ್ದು ಮಾಡಿ ಕೆಟ್ಟದನ್ನು ಬಯಸಿ ಅಂತ ಹೇಳಲ್ಲ. ಈ ಒಂದು ಹಿಂದೂ ಧರ್ಮದಲ್ಲಿ ತಗೊಂಡ ದಾನ ಧರ್ಮ ಪುಣ್ಯ ಎಲ್ಲ ಇರುತ್ತೆ. ನೀವು ಒಳ್ಳೇದು ಮಾಡಿದ್ರೆ ಸತ್ತ ಮೇಲೆ ಹೇಳಿದಾಗ ಕರ್ಮ ಮತ್ತು ನರಕಗಳು ಎರಡು ಇರುತ್ತೆ. ಒಳ್ಳೆ ಸ್ವರ್ಗಕ್ಕೆ ಹೋಗ್ಬೇಕು ಅಂದರೆ ನಾವು ಒಳ್ಳೆ ಕೆಲಸನೇ ಮಾಡಬೇಕು, ಕೆಟ್ಟದ್ದು ಮಾಡಬೇಕು ಅಂದರೆ ಕರ್ಮಕ್ಕೆ ಹೋಗ್ತೇನೆ ಲೆಕ್ಕಾಚಾರ. ಸತ್ತ ಮೇಲೆ ನಮಗೆ ಗೊತ್ತಿಲ್ಲ ನಾವೇನಾಗ್ತೀವಿ ಅಂದ್ಬಿಟ್ಟು. ಸೊ ನಾಟ್ ವಾಟ್ ವಿ ಆರ್ ಬಿಲೀವಿಂಗ್ ದಟ್ ಆಫ್ಟರ್ ಅವರ್ ವಾಟ್ ಡೆತ್ ವಿಲ್ ರೀಚ್ ಹೆವನ್. Provided that if we have done good work during a span of life from inception of birth to death ಅಂತ ಹೇಳಿ ಇದು ಎಲ್ಲ ಮೌಲ್ಯಗಳನ್ನು ಇಸ್ಲಾಮಿಕ್ ಬೋರ್ಡ್ ಆಫ್ ಎಜುಕೇಷನ್ ಮಾಡಲು ಪ್ರಯತ್ನ ಮಾಡ್ತಿದೆ. ಜಾತಿ ಭೇದವಿಲ್ಲದ ಎಜುಕೇಷನ್ ಯಾರು ಬೇಕಾದ್ರೂ ತಗೋಬೋದು. ಇವನ್ ಹಿಂದೂಗಳು ತಗೋಬೋದು, ಜೈನಿಸಮ್ ತಗೋಬೋದು, ಕ್ರಿಶ್ಚಿಯನ್, ಎನಿಬಡಿ ಕ್ಯಾನ್ ಟೇಕ್ ದಿಸ್ ಕೋರ್ಸ್, ಕ್ಯಾನ್ ಲರ್ನ್ the adopt good qualities of Islamic so that to live in a better way and so that to develop a better nation for the development of the society. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಸುಮಾರು 400 ಕೇಂದ್ರಗಳಿದ್ದು 18,000 ಅಭ್ಯರ್ಥಿಗಳು ಈ ಕೋರ್ಸನ್ನು ಅಳವಡಿಸಿಕೊಂಡಿದ್ದಾರೆ. ಈ ಇಸ್ಲಾಮಿಕ್ ಎಜುಕೇಷನ್ ಬೋರ್ಡ್ 2 ಕೋರ್ಸ್ಗಳ ನಡೀತಾ ಇದೆ. ಸರ್ಟಿಫಿಕೇಟ್ ಕೋರ್ಸ್ ಇಸ್ಲಾಮಿಕ್, ಸರ್ಟಿಫಿಕೇಟ್ ಕೋರ್ಸ್ ಇಸ್ಲಾಮಿಕ್, ದೆನ್ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್. ಜಾತಿ ಭೇದವಿಲ್ಲ, ವಯಸ್ಸಿನ ಬೌಂಡ್ ಇಲ್ಲ. 7 ವರ್ಷದಾದ್ಮೇಲೆ ಟಿಲ್ ವಾಟ್ ಎನಿಬಡಿ ಕ್ಯಾನ್ ಟೇಕ್ ಅಪ್ ದಿಸ್ ಕೋರ್ಸ್. ಹಾಗೂ ಇಸ್ಲಾಮಿಕ್ ಧರ್ಮದ ಮೌಲ್ಯಗಳನ್ನು ಅರಿತು ಒಳ್ಳೆಯ ರೀತಿಯಲ್ಲಿ ಬದುಕುವುದನ್ನು, ಒಳ್ಳೆಯ ಗುಣಗಳನ್ನು ಅಳವಡಿಸಲು ತುಂಬ ಪ್ರಯತ್ನ ಮಾಡ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಹಾರೈಸುತ್ತಾ ಈ ಸಮಯವನ್ನು ಕೊಟ್ಟದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸಿ ಥ್ಯಾಂಕ್ ಯು ವೆರಿ ಮಚ್. ಸ್ವಾಗತ ಭಾಷಣದಲ್ಲಿ ಪ್ರೊಫೆಸರ್ ಮುಬೀನ್ ಅವರು ಈ ಸಂಘಟನೆಯ ಧ್ಯೇಯೋದ್ದೇಶಗಳ ಬಗ್ಗೆ ಹೇಳಿದರು. ನಮ್ಮ ಪ್ರೊಫೆಸರ್ ದೊರೆಸ್ವಾಮಿ ಅವರು ಶಿಕ್ಷಣದ ಬಗ್ಗೆ, ಶಿಕ್ಷಣ ತಜ್ಞರು, ದಾರ್ಶನಿಕರು ಕೊಟ್ಟ ವ್ಯಾಖ್ಯಾನಗಳ ಬಗ್ಗೆ ಹೇಳಿದರು. ನಾನು ಒಂದು ಅಲ್ಪ ಹೊತ್ತಿನಲ್ಲಿ, ನಾನು ಸುಮಾರು ವರ್ಷಗಳವರೆಗೆ ನನ್ನ ವಿದ್ಯಾರ್ಥಿ ಸಮುದಾಯದೊಂದಿಗೆ ಕಲೆತು ಬೆರೆತು ಕಳೆದಂತಹ ಅನುಭವಗಳ ಒಂದಿಗೆ ನಾನು ಪ್ರಸಕ್ತ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕದಲ್ಲಿ ತುಂಬ ವಿಸ್ತೃತವಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದೆ. ಅದರ ಸಾರಥ್ಯವನ್ನು ವಹಿಸ್ತಾ ಇರುವಂತಹ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಎಲ್ಲ ಸ್ನೇಹಿತರಾದ ಗಣ್ಯ ಅತಿಥಿಗಳೇ, ನನ್ನನ್ನು ಈ ಒಂದು ವೇದಿಕೆಗೆ ಬಹಳಷ್ಟು ನೀವು ಬರಬೇಕು, ಒಬ್ಬ ಪ್ರಿನ್ಸಿಪಾಲ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳಿಕೊಂಡು ನನ್ನ ಪ್ರೀತಿಯ ಸ್ನೇಹಿತ, ಈ ಉಳ್ಳಾಲ ಯೂನಿಟಿನ ಸಂಚಾಲಕರಾದಂತಹ ರಹೀಂ ಅವರೇ, ಮತ್ತು ಯಾವತ್ತೂ ಒಬ್ಬ ಅಧ್ಯಾಪಕನಿಗೆ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳ ಹೆತ್ತವರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಅಂತಹ ಇನ್ನು ನೆರೆದಂತಹ ನನ್ನ ಸಹೃದಯ ಸಹೋದರರೇ ಮತ್ತು ಸಹೋದರಿಯರೇ, ಯಾವತ್ತೂ ಒಂದು ಕಾರ್ಯಕ್ರಮದ ಯಶಸ್ಸನ್ನು ಕೊಂಡೊಯ್ಯುವಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇರುವಂತಹ ಮಾಧ್ಯಮದ ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದು ಉಳ್ಳಾಲ ಘಟಕದ 5 ವರ್ಷಗಳ ಬೇರೆ ಬೇರೆ ಇಸ್ಲಾಮಿಕ್ ಕೋರ್ಸ್ಗಳಲ್ಲಿ ಸಾಧನೆ ಗೈದವರಿಗೆ ಕೊಡುವಂತಹ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ಲೌಕಿಕ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ದೀನಿ ಅಥವಾ ಆಧ್ಯಾತ್ಮಿಕವಾದ ಶಿಕ್ಷಣವನ್ನು ಕೂಡ ಪಡೆಯಬೇಕು. ಮಾತ್ರ ಅಲ್ಲ, ಕೇವಲ ಈ ಲೌಕಿಕ ಶಿಕ್ಷಣದಿಂದ ವಿದ್ಯಾರ್ಥಿಗಳು ಕೇವಲ ಪದವಿಗಳನ್ನಷ್ಟೇ ಗಳಿಸ್ತಾರೆ. ಆದರೆ ಪದವಿ ಇವತ್ತು ಪಡೆಯುವುದೇ ಮುಖ್ಯ ಅಲ್ಲ, ಅದರ ಆಚೆಗೂ ಕೂಡ ನಮಗೆ ಒಂದು ಬದುಕು ಇದೆ. ಈ ಲೋಕವನ್ನು ಬಿಟ್ಟ ನಂತರ ನಾವು ಪಾರಮಾರ್ಥಿಕವಾದಂತಹ ಇನ್ನೊಂದು ಪರಲೋಕಕ್ಕೆ ಹೋಗ್ತೇವೆ.
ಅಲ್ಲಿಯೂ ನಮಗೆ ಕೆಲವೊಂದು ನಿಬಂಧನೆಗಳಿವೆ, ಕೆಲವೊಂದು ಷರತ್ತುಗಳಿವೆ. ಅವುಗಳು ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ 5 ವರ್ಷಗಳ 3 ವರ್ಷದ 2 ವರ್ಷದ ಕೋರ್ಸ್, ಆಮೇಲೆ 3 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಹಮ್ಮಿಕೊಂಡದ್ದು. ಇದು ಬಹಳ ಪ್ರಸ್ತುತ ಅಂತ ನನಗೆ ಅನಿಸ್ತದೆ. ಇವತ್ತಿನ ಈ ದಿನಗಳಲ್ಲಿ ಒಂದು ಕ್ಲಾಸ್ ರೂಮಿನಲ್ಲಿ ಹೋಗುವ ಅಧ್ಯಾಪಕನಾಗಿ ನಾನು ಪಡಿತಾ ಇರುವಂತಹ ಅನುಭವ ಇವತ್ತಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ಮಕ್ಕಳು ಯಾರಿಗೂ ಕೂಡ ನಮ್ಮ ವಿವರಣೆ ಎಕ್ಸ್ಪ್ಲನೇಷನ್ ಬೇಡ. ಪಾಠ ಅವರಿಗೆ ಪರೀಕ್ಷೆಗೆ ತಯಾರು ಮಾಡುವಂತಹ ಕೇವಲ ನೋಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿ ಇದ್ರೆ ಸಾಕು. ಅದು ಮಹಾಭಾರತದಲ್ಲಿ ಬರುವಂತಹ ಒಬ್ಬ ಪ್ರಮುಖ ನಾಯಕ, ಸತ್ಯ ನ್ಯಾಯದ ಬಗ್ಗೆ ಮಾಡುವಂತಹ ಅರ್ಜುನ, ಅಥವಾ ಇನ್ನೊಂದು ಕಡೆಯಿಂದ ಕೆಟ್ಟವ ಅಂತ ನಾವು ಕರೀತಾ ಇರುವಂತಹ ದುರ್ಯೋಧನ, ಅಥವಾ ರಾಮಾಯಣದಲ್ಲಿ ಬರುವಂತಹ ಶ್ರೀರಾಮ, ಅಥವಾ ರಾಮಾಯಣದಲ್ಲಿ ಬರುವಂತಹ ರಾವಣ, ಇವರೇ ನಮಗೆ ನೈತಿಕ ಶಿಕ್ಷಣವನ್ನು ಹಿಂದೆ ಕೊಡ್ತಾ ಇದ್ರು. ಈಗ ಅದಲ್ಲ. ಆ ಸಿದ್ಧಾಂತಗಳ ಮೂಲಕ ಪಡೆಯುವ ಶಿಕ್ಷಣಕ್ಕಿಂತ ಇವತ್ತು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕೊಡುವಂತಹ ಪ್ರಾಕ್ಟಿಕಲ್ ಎಜುಕೇಶನ್ ಅನ್ನು ಈ ಬಗೆಯಲ್ಲಿ ಕೊಟ್ಟೇನೆ ಉತ್ತಮ ಅಂತ. ಯಾಕೆ ಈ ಮಾತು ನಾನು ಒತ್ತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಮಕ್ಕಳಿಗೆ ನಾವು ಕ್ಲಾಸ್ ರೂಮ್ನಲ್ಲಿ ಕೊಡುವಂತಹ ಶಿಕ್ಷಣ ಅದು ಅಷ್ಟಕ್ಕೆ ಸೀಮಿತ. ನಾವು ಕ್ಲಾಸ್ ರೂಮಿನಿಂದ ಅಧ್ಯಾಪಕ ಬಂದ ನಂತರ ಅದು ಅಲ್ಲಿಗೆ ಬಿಟ್ಟು ಕೊಟ್ಟಾನವ, ಅದನ್ನ ಬದುಕಿನಲ್ಲೇ ಅಳವಡಿಸಿಕೊಳ್ಳುವಂತಹ ಆ ನೀತಿ ಶಿಕ್ಷಣಗಳು ಇವತ್ತು ಕಮ್ಮಿಯಾಗಿದೆ. ಮೊಬೈಲ್ ಯುಗ ಅಥವಾ ಕಂಪ್ಯೂಟರ್ ಯುಗ ಇವೆಲ್ಲ ಬಂದವುಗಳ ನಂತರ ಮಕ್ಕಳು ಅದರಲ್ಲೇ ಕಾಲ ಕಳೀತಾ ಇದ್ದಾರೆ. ಜೊತೆಗೆ ಅವುಗಳ ಪ್ರಭಾವದಿಂದಲೂ ಕೂಡ ಅನೇಕ ದುರ್ವ್ಯಸನಗಳಿಗೆ. ಸರ್, ಇವತ್ತು 15 ವರ್ಷಗಳ ಅಧ್ಯಾಪನ ಕ್ಷೇತ್ರದಲ್ಲಿ ದುಡಿದಂತಹವರು ನಮ್ಮ ದೊರೆಸ್ವಾಮಿ, ಅವರಿಗೂ ಇದು ಅವರ ಗಮನಕ್ಕೆ PG ಲೆವೆಲ್ನಲ್ಲಿ ಬಂದಿರಬಹುದು. ನನ್ನದಾದರೆ +1 +2 ಅಥವಾ PUC ವ್ಯಾಸಂಗ, ಮಕ್ಕಳ ಹದಿಹರೆಯದ ಪ್ರಾಯ, ಒಳ್ಳೆಯದು ಕೆಡುಕನ್ನ ಸ್ವೀಕರಿಸಿಕೊಳ್ಳುವಂತಹ ಬಹಳ ಚುರುಕಾದಂತಹ ಪ್ರಾಯ. ಅವರು ಒಳ್ಳೆಯದನ್ನು ತಗೊಳ್ಬಹುದು, ಕೆಟ್ಟದನ್ನು ತಗೊಳ್ಬಹುದು. ಆದರೆ ಇವತ್ತಿನ ದಿನಗಳಲ್ಲಿ ಆಧುನಿಕ ಯಂತ್ರ ಯುಗದಲ್ಲಿ ಅಥವಾ ಕಂಪ್ಯೂಟರ್ ಯುಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳು ಅವುಗಳಿಗೆ ಮಾರು ಹೋಗಿ ಒಳ್ಳೆಯದನ್ನು ಪಡೆಯುವುದಕ್ಕಿಂತ ಕೆಟ್ಟದನ್ನು ಹೆಚ್ಚಾಗಿ ಪಡೀತಾ ಇದ್ದಾರೆ. ಬೇರೆ ಬೇರೆ ದುರ್ವ್ಯಸನಗಳಿಗೆ. ಇವತ್ತೊಬ್ಬ ಕಾಲೇಜಿನ ಮುಖ್ಯಸ್ಥನಾಗಿ ಅಲ್ಲಿ ನಮ್ಮ ಕಡೆಗೆ ಬರುವಂತಹ ಸಮಸ್ಯೆಗಳೇ ಬಹಳಷ್ಟು ಇದೆ. ಅದನ್ನು ಬಹಳ ಚಾಣಾಕ್ಷತನದಿಂದ, ಬಹಳ ಹಿಟ್ನಿತ್ತಿನಿಂದ ನಿಭಾಯಿಸಬೇಕೆ ಹೊರತು ಅಲ್ಲಿ ಒಬ್ಬ ಪೊಲೀಸನ ರೀತಿಯಲ್ಲಿ ನಾನು ಕೂಡ ವರ್ತಿಸಲಿಕ್ಕೆ ಆಗೋದಿಲ್ಲ. ಮಕ್ಕಳ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಬೇಕಾಗ್ತದೆ. ಈಗಾಗಲೇ ಈ ವರ್ಷ ಜೂನಲ್ಲಿ ತೊಡಗಿದ ಕ್ಲಾಸ್ನಲ್ಲಿ ಕೂಡ ಇವತ್ತು ಒಬ್ಬ ಹುಡುಗ ನನ್ನ ಕೈಗೆ ಹಾಗೆ ಸಿಕ್ಕಿಬಿದ್ದು ಬಹಳವಾಗಿ ಅವ ಇವತ್ತು ಶಾಲೆಯನ್ನು ಬಿಡಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಕಾರಣ ಇಷ್ಟೇ, ಅವನ ಪೇರೆಂಟ್ಸ್ ಅನ್ನು ಕರೆದಾಯ್ತು. ಪೇರೆಂಟ್ಸ್ ಕರೆದಾಗ ಹೇಳೋದು, ಮಾಸ್ಟರ್ ನನ್ನ ಎಂದ ಹಾಕೋಗ ಅವಡು ನಿನ್ನ ಒಂದು ಸರಿ ಹಾಕೋರು ಅವತ್ತು ಚೊನ್ನೆ ಪೋಲೆ ಕೇಕಿಲ್ಲ ನನ್ನ ಜೋರ ಹಾಕಿ ನಾವು ಅಗಬಿಟ್ಟು ಕೊಂಡೆಂಚಂಗ. ಇದು ವ್ಯವಸ್ಥೆ. ಆಗ ನಾನು ತಮಾಷೆಗೆ ಹೇಳಲಿಕ್ಕೆ ಉಂಟು. ಯಾಕೆ ಹೇಳಿದ್ರೆ ನನಗೂ ಒಂದಷ್ಟು ಈ ಫೀಲ್ಡಲ್ಲಿ ಸುಮಾರು, ನಾನು ನನ್ನದನ್ನ ಹೇಳಬೇಕು ಅಂತ ಅಲ್ಲ, 34 ವರ್ಷಗಳ ಅಧ್ಯಾಪನ ಕ್ಷೇತ್ರದಲ್ಲಿ ನಾನು ಪಡ್ಕೊಂಡದ್ದು ಏನು ಅಂತ ಹೇಳಿದ್ರೆ, ಪೇರೆಂಟ್ಸ್ ಆವಾಗಲೂ, ತಾಯಿಯಾದವರು ಯಾವಾಗಲೂ ಮಗನಿಗೆ ಸಪೋರ್ಟ್ ಮಾಡೋದು. ಒಂದು 5-6 ಮೊಬೈಲ್ಗಳನ್ನು ಸೀಸ್ ಮಾಡಿದಾಗ, ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟು ಸೀಸ್ ಮಾಡಿ ಹಿಡ್ಕೊಂಡಿಟ್ಟಾಗ ಅದನ್ನು ಬಿಡಿಸ್ಲಿಕ್ಕೆ ಬರುವುದು ತಾಯಂದಿರು ಬರುವುದು. ಅಮ್ಮ ನಿಮ್ಗೇನು ಅವ ಇರಲಿ, ನಾನು ಮಾರ್ಚ್ ಎಕ್ಸಾಮ್ ಮುಗಿದ ನಂತರ ಕೊಡ್ತೇನೆ, ಸ್ವಲ್ಪ ಅವನ ಆರೋಗ್ಯ ಒಳ್ಳೇದಾಗ್ತದೆ, ಸ್ವಲ್ಪ ಅವನ ಸ್ಟಡೀಸ್ ಕೂಡ ಒಳ್ಳೇದಾಗ್ತದಮ್ಮ ಅಂತ ಹೇಳುವಾಗ, ಈ ಬಟ್ಟ ಒರ್ಕ ಮಾಸ್ಟರ್ ಅದು ಅವನು ಇನ್ಮೇಲೆ ಹಾಸ್ಪಿಟಲ್ಗೆ ಹೋಗಮ್ಮ ಒಂದೇ ಕಾಕ ಇನ್ನೌಡೆ ಅದು ಫೋನ್ ಹಾಕೋಗು ಅಂತ ಆಯ್ತು. ನಾನು 6 ಮಂದಿ ಕೂಡ ಅವತ್ತೇ ಆಸ್ಪತ್ರೆಗೆ ಹೋಗ್ಬೇಕಾ ಬಂಧುಗಳೇ? 6 ಮಂದಿ ಕೂಡ ಅವತ್ತು ಆಸ್ಪತ್ರೆಗೆ ಹೋಗಿ ಮೊಬೈಲ್ಗಳನ್ನು ಇಟ್ಕೊಳ್ಳೋ. ಅದಕ್ಕೂ ನಮ್ಮಲ್ಲಿ ನಿಯಮ ಇದೆ. ಮೊಬೈಲನ್ನು ಬೆಳಿಗ್ಗೆ ನಮ್ಮ ಕೈಯಲ್ಲಿ ತಂದು ಕೊಟ್ಟು, ಅಂತಹ ಕೇಸಲ್ಲಿ ಕೇರಳದ ದೂರದ ಮಕ್ಕಳು ಬರ್ತಾರೆ, ಏನಾದರೂ ಕಮ್ಯುನಿಕೇಶನ್ ಸಂವಹನ ಬೇಕು ಅಂತ ಇದ್ರೆ ನಮ್ಮಲ್ಲಿ ಕೊಡ್ಲಿಕ್ಕೆ ಪ್ರೊವಿಷನ್ ಇದೆ. ಬೆಳಿಗ್ಗೆ ಸಾಯಂಕಾಲ ನಾವು ಕೊಡ್ತೇವೆ. ಆದ್ರೂ ನಮ್ಮ ಅಮ್ಮಂದಿರು ಆ ಥರ ಮಾಡ್ತಾ ಇರುವಾಗ ಮತ್ತೆ ನಮಗೆ ಯಾಕೆ ಅಂತ ಉಸಾದರಿ ಅಂತ ನಾವು ಕೈ ಚೆಲ್ಲಿ ಕೂತ್ಕೊಳ್ಳುವಂತಹ ಸಂದರ್ಭ ಬರ್ತದೆ. ನಾನು ಹೇಳ್ತಾ ಬಂದದ್ದು, ದುರ್ವ್ಯಸನಗಳಿಗೆ ಮಕ್ಕಳು ಬಲಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಈ ಸಂಘಟನೆ 11 ವರ್ಷಕ್ಕಿಂತ ಮೇಲ್ಪಟ್ಟ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಸಹೃದಯ ಭಾರತೀಯ ಎನಿಸಿಕೊಂಡ ಎಲ್ಲರೂ ಕೂಡ ಏನಾಗಬೇಕು ಅಂತ ಹೇಳಿದ್ರೆ ಈ ಒಂದು ಕೋರ್ಸ್ ಅನ್ನು ಪಡೆಯಬಹುದು ಅಂತ ಹೇಳಿಕೊಂಡು, ಆದ್ದರಿಂದ ಇದು ಉತ್ತಮ ಕಾರ್ಯಕ್ರಮ. ಇಲ್ಲಿ ಏನಾಗಿದೆ ಹೇಳಿದ್ರೆ, 5 ವರ್ಷಗಳ ಕಾಲ ವಿದ್ಯಾರ್ಥಿ ಆದವನು, ಅವನಿಗೆ ಪ್ರಾಯದ ಲಿಮಿಟ್ ಇಲ್ಲದಿದ್ರೂ ಕೂಡ ನೈತಿಕ ಶಿಕ್ಷಣ ಪಡೀತಾನೆ, ಮಾನವೀಯ ಶಿಕ್ಷಣ ಪಡೀತಾನೆ, ಆಧ್ಯಾತ್ಮಿಕ ಶಿಕ್ಷಣ ಪಡೀತಾನೆ, ಅವ ಜಾಗೃತನಾಗ್ತಾನೆ. ಅವನಿಗೆ ನಲ್ಲಿ ನೆನಪಾಗ್ತದೆ, ಓ ನಾನು ಈ ತರ ಹೋದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ಪರಲೋಕದ ಕಲ್ಪನೆ ಬರ್ತದೆ ಅವನಿಗೆ.
ಎಷ್ಟೇ ನಮಗೆ ಈ ಮದ್ರಸಗಳಲ್ಲಿ ಕೊಟ್ಟರು ಕೂಡ, ಸ್ಕೂಲ್ ಮದ್ರಸಗಳಲ್ಲಿ ಕೊಟ್ಟರು ಕೂಡ, ಈ ರೀತಿ ಒಂದು ಅವು ಬೆಳೀತಾ ಇರುವಾಗ ಕೊಡುವಂತಹ ಶಿಕ್ಷಣದ ಔಚಿತ್ಯತೆ ಅಥವಾ ಈ ಅರ್ಥಪೂರ್ಣವಾದ ನಿಮ್ಮ ಯೋಜನೆಯನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ. ಬಹಳ ಖುಷಿಯಾಯಿತು ನನಗೆ. ಇದರೊಂದಿಗೆ ನನಗೆ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೇನೆ ಬಂಧುಗಳೇ. ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ, ನಾನು ಯಾರನ್ನೂ ಟಾರ್ಗೆಟ್ ಆಗಿ ಮಾತಾಡ್ತಾ ಇಲ್ಲ, ನಾನು ಯಾರನ್ನೂ ಹೇಳ್ತಾ ಇಲ್ಲ. ಇವತ್ತು ನಮಗೆ ನಮ್ಮನ್ನು ಬದುಕಲಿಕ್ಕೆ ಬಿಡದಂತಹ ಒಂದು ಕಾಲ, ಇನ್ನೊಬ್ಬ ನಮ್ಮನ್ನು ದಬ್ಬಾಳಿಕೆಯ ಮೂಲ ನಮ್ಮ ಹುಟ್ಟಡಗಿಸಿ ನೀನು ಇಂಥದೇ ಮಾಡು, ಇಂಥದೇ ನಿಲ್ಲು, ಹಾಗೆ ಮಾಡು, ನೀನು ನಿಲ್ಲು, ಕೂತ್ಕೋ ಅಂತ ಹೇಳುವಂತಹ ಕಾಲ. ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಅಂದ್ರೆ ಏನಾಗಿದೆ, ಎಜುಕೇಶನ್ ಕಮ್ಮಿ ಆಗಿದೆ. ಸರಿ, ಎಜುಕೇಶನ್ ಇದ್ದವರು ಕೂಡ ಕೆಲವೊಮ್ಮೆ ಎಜುಕೇಶನ್ ಇಲ್ಲದವರ ಹಾಗೆ ವರ್ತಿಸುವಂತಹದ್ದು ಕೂಡ ಈ ಸಮಾಜದ ದುರಂತ. ಆದ್ದರಿಂದ ನಾವು ಏನ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಕಲ್ಪನೆ, ಭಾವೈಕ್ಯತೆ, ಸಹೋದರತೆ ಬಗ್ಗೆಯೂ ಕೂಡ ಮುಸಲ್ಮಾನರಾದ ನಾವು ಬಹಳಷ್ಟು ಯೋಚಿಸಬೇಕಾಗಿದೆ. ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ, ಮುಸಲ್ಮಾನರೂ ಒಳ್ಳೆಯವರಿದ್ದಾರೆ, ಹಿಂದೂಗಳಲ್ಲೂ ಕ್ರೈಸ್ತರಲ್ಲೂ ಎಲ್ಲರೂ ಒಳ್ಳೆಯವರಿದ್ದಾರೆ. ಆದರೆ ಇವತ್ತು ಭಾವೈಕ್ಯತೆ ಅನ್ನುವುದನ್ನು ನಮಗೆ ಇಟ್ಟಿಗೆಗಳ ಮೂಲಕ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸುತ್ತಿಗೆ ಉಳಿಗಳಿಂದಲೂ ಸಾಧ್ಯ ಇಲ್ಲ. ಅದು ಮೌನವಾಗಿ ನಮ್ಮ ಮನಸ್ಸಿನ ಒಳಗಿನಿಂದ ಬರಬೇಕು ಬಂಧುಗಳೇ. ನಮ್ಮಲ್ಲಿ ಹೃದಯ ವೈಶಾಲ್ಯತೆ ಇರಬೇಕು. ಒಬ್ಬ ಹಿಂದುವನ್ನ ಪ್ರೀತಿಸುವ ಗುಣ ನನ್ನಲ್ಲಿರಬೇಕು, ಒಬ್ಬ ಮುಸಲ್ಮಾನನ ಪ್ರೀತಿಸುವ ಗುಣ ನನ್ನಲ್ಲಿ ಇರಬೇಕು. ಆದರೆ ಬಹಳ ಬೇಸರದಿಂದ ನಾನು ಹೇಳ್ತಾ ಇದ್ದೇನೆ, ಎರಡು ವರ್ಗಗಳಲ್ಲೂ ಕೂಡ ವಿದ್ಯಾವಂತರೆನಿಸಿಕೊಂಡವರು ಇದಕ್ಕೆ ನಾಯಕತ್ವವನ್ನು ನೀಡುವಂತಹದ್ದು ಸಹಿಸಲಿಕ್ಕಾಗೋದಿಲ್ಲ ಬಂಧುಗಳೇ. ಬಹಳ ಕಷ್ಟ. ಆದ್ದರಿಂದ ನಿಮಗೆ ಇಲ್ಲಿ ನಮ್ಮ GSS, ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿ ಆದ ಕಾರಣ GSS ಬಹಳ ವರ್ಷಗಳ ಹಿಂದೆ, GSS ಅಂದ್ರೆ GSS ಶಿವರುದ್ರಪ್ಪ ಅನ್ನುವಂತಹ ಕವಿ ಬಹಳ ಹಿಂದೆ ಹೇಳಿದಂತಹ ಒಂದು ಮಾತು ನೆನಪಾಗ್ತಾ ಇದೆ. ಅದರೊಂದಿಗೆ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಟ್ಟಬೇಕು, ನಮ್ಮ ಮನಸ್ಸು ವಿಶಾಲವಾಗಿರಬೇಕು ಅನ್ನುವಂತಹದನ್ನು ಅವರು ಈ ರೀತಿ ಹೇಳ್ತಾರೆ. ನಾನೊಬ್ಬ ಕನ್ನಡ ಪದ್ಯ ಪಾಠ ಮಾಡುವ ಅಧ್ಯಾಪಕ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿ ಒಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ. ಅಂದ್ರೆ ಅವರು ಹೇಳ್ತಾ ಇರುವಂತಹದ್ದು ಜೀವನದ ಪ್ರೀತಿಯ ಬಗ್ಗೆ ಹೇಳುವಂತಹದ್ದು. ಮನುಷ್ಯನಿಗೆ ಬೇಕಾದದ್ದು ಪ್ರೀತಿ. ಬಹಳ ಅವರು ಔಚಿತ್ಯಪೂರ್ಣವಾಗಿ ಹೇಳ್ತಾರೆ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ. ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳ ಉದ್ದಕ್ಕೂ, ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳ ಉದ್ದಕ್ಕೂ ಸಿಡಿ ಗುಂಡುಗಳ ಕದನ ನಿಂತೀತು ಹೇಗೆ. ಸಿಡಿ ಗುಂಡುಗಳ ಕದನ ನಿಂತೀತು ಹೇಗೆ. ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ, ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ. ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಯುವುದು ಹೇಗೆ. ಮರುಭೂಮಿಯಾಗದ ಹಾಗೆ ತಡೆಯುವುದು ಹೇಗೆ. ಎಷ್ಟೊಂದು ಅರ್ಥಪೂರ್ಣವಾದ ಮಾತು. ನನಗೆ ಇವತ್ತಿನ ಈ ದಿನದಲ್ಲಿ ನನಗೆ ನೆನಪಾಗುವಂತಹದ್ದು GSS ನಂತ ಹೊರತು ಬಸವಣ್ಣ, ಬುದ್ಧ, ನಾರಾಯಣ ಗುರು, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರೆಲ್ಲ ನಮಗೆ ಕಲಿಸಿದ ಸಮಾನತೆಯನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಬೇಕು. ಅದಕ್ಕೆ ಪೂರಕವಾದ ವೇದಿಕೆ ಬೋರ್ಡ್ ಆಫ್ ಇಸ್ಲಾಮಿಕ್ ಕರ್ನಾಟಕ ಹಾಗೂ ಬೋರ್ಡ್ ಆಫ್ ಇಸ್ಲಾಮಿಕ್ ಉಳ್ಳಾಲ ಯೂನಿಟ್ನವರು ಕೂಡ ಈ ರೀತಿ ಈ ಕೆಲಸಕ್ಕೆ ಮುಂದುವರೆದಿದ್ದಾರೆ. ಅಲ್ಲಾಹು ಈ ಕಾರ್ಯವನ್ನ ಮೆಚ್ಚಲಿ ಅಂತ ಹೇಳಿ ನನಗೆ ಈ ಒಂದು ಅವಕಾಶ ಕೊಟ್ಟದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿ ತಮಗೆಲ್ಲರಿಗೂ ಪ್ರೀತಿಯಿಂದ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಇವರು ಅನೇಕ ಕೋರ್ಸ್ಗಳನ್ನು ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಸರ್ಟಿಫಿಕೇಟ್ಸ್ ಕೋರ್ಸ್ ಇದೆ, ಡಿಪ್ಲೊಮಾ ಕೋರ್ಸ್ ಇದೆ, ಹಾಗೂ ಇನ್ನೂ ಅನೇಕ ಕೋರ್ಸ್ಗಳನ್ನು ಮಾಡಬೇಕೆಂದು ಭಾವಿಸಿದ್ದಾರೆ. ಅದರಲ್ಲಿಯೂ ಕೂಡ ರಿಲಿಜಿಯಸ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗುವುದು ಎನ್ನುವಂತಹ ವಿಷಯವನ್ನು ನಾನು ಗ್ರಹಿಸಿಕೊಂಡಿದ್ದೇನೆ. ಇದೆಲ್ಲವನ್ನು ಅವರು ಕಾರ್ಯರೂಪಕ್ಕೆ ತಂದಲ್ಲಿ ಜೀವನಕ್ಕೂ ಒಂದು ಆಧಾರವಾಗಬಹುದು ಎನ್ನುವುದು ನನ್ನ ಆಸೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಇವರ ಈ ಕಾರ್ಯ ಶ್ಲಾಘನೀಯವಾಗಿದೆ ಮತ್ತು ಇವರ ಕನಸು
ನನಸಾಗಬೇಕಾದರೆ ಎಲ್ಲ ಜಾತಿ ಧರ್ಮದವರು ಮುಕ್ತವಾಗಿ ಮುಂದೆ ಬಂದು ಎಲ್ಲ ಧರ್ಮದ ಸಾರವನ್ನು ಅರಿತುಕೊಂಡು ಒಬ್ಬರನ್ನೊಬ್ಬರು ಗೌರವಿಸಿಕೊಂಡು, ಅಂದರೆ ಒಬ್ಬರನ್ನೊಬ್ಬರು ಅವರು ಅಕ್ಸೆಪ್ಟ್ ಮಾಡಿಕೊಂಡು ಬಾಳಿದಲ್ಲಿ ಸಮಾಜದಲ್ಲಿ ನಾವು ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ. ಅದೇ ಅಲ್ಲದೆ ನಾವು ಈ ರೀತಿಯ ಸಮಾಜವನ್ನು ಕಾಣಬೇಕಾದ್ರೆ ಕೆಲವೊಂದು ಸಮಾಜದ ಸೂಕ್ಷ್ಮತೆಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಏನಂತ ಹೇಳಿದ್ರೆ, ಧರ್ಮ ಮತ್ತು ಶಿಕ್ಷಣ ಇದು ಜೀವನದ ಒಂದು ದಾರಿ. ಧರ್ಮ ಒಂದು, ಶಿಕ್ಷಣ ಧರ್ಮದ ಒಂದು ಭಾಗ. ಹಾಗಾಗಿ ಶಿಕ್ಷಣದಲ್ಲಿ ನಾವು ಮೌಲ್ಯಾಧಾರಿತ ಶಿಕ್ಷಣವನ್ನು ಅಳವಡಿಸಿಕೊಂಡು ನಾವು ಕಲಿಯುವುದರಿಂದ ಶಾಂತಿಯನ್ನು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ಧರ್ಮವು ಯಾವತ್ತೂ ನಮ್ಮನ್ನು ವಿಭಜಿಸುವುದಿಲ್ಲ. ಧರ್ಮವು ನಮ್ಮನ್ನು ಒಗ್ಗೂಡಿಸುತ್ತದೆ. ಎಲ್ಲ ಧರ್ಮದ ತಿರುಳು ಎಲ್ಲರಿಗೂ ತಿಳಿದಿದೆ, ಅದಿಷ್ಟೇ. ಉತ್ತಮ ಮತ್ತು ಶಾಂತಿಯುತವಾದ ಜೀವನವನ್ನು ನಾವು ಯಾವ ರೀತಿ ನಡೆಸಿಕೊಳ್ಳಬೇಕು, ಅಲ್ಲದೆ ದೇವರು ಒಬ್ಬನೇ ಎನ್ನುವಂತಹ ತಿರುಳು, ಇದು ಇಷ್ಟು ನಮ್ಮ ಎಲ್ಲರಲ್ಲಿಯೂ ಕೂಡ ಬೇರೂರುದಲ್ಲಿ ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಸಾಧ್ಯವೇ ಇಲ್ಲ. ವಿವಿಧ ಜಾತಿ, ಧರ್ಮ, ಮತ, ಭೇದ ಎಲ್ಲ ಒಟ್ಟಾಗಿ ಜನರು ನೆಲೆಸಿರುವಂತಹ ದೇಶ ನಮ್ಮ ಭಾರತ ದೇಶ. ಇಲ್ಲಿ ನಾವು ಏಕತೆಯನ್ನು ತೋರಿಸ್ತಾ ಇದ್ದೇವೆ. ಈ ಏಕತೆಯನ್ನು ನಾವು ಹೊರ ಜಗತ್ತಿಗೆ ತೋರಿಸಬೇಕಾದ್ರೆ ನಾವು ಮೊದಲು ಮಾಡಬೇಕಾದದ್ದು ಇಷ್ಟೇ. ನಾವು ಎಲ್ಲಾ ಧರ್ಮದವರು ಒಟ್ಟಿಗೆ ಜೀವಿಸಿರುವುದರಿಂದ ಎಲ್ಲಾ ಧರ್ಮದ ಮೂಲ, ಅದರ ಧರ್ಮದ ಅಂಶ, ಒಳ್ಳೆಯ ಅಂಶಗಳನ್ನು ತಿಳಿದು ಅದನ್ನು ಗೌರವಿಸಿ ಒಳ್ಳೆಯ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಉದಾಹರಣೆಗಾಗಿ ನಾನು ನನ್ನದೇ ಒಂದು ಜೀವನದ ಸ್ವಲ್ಪ ತುಣುಕನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಎಲ್ಲಾ ಜಾತಿಯ ಧರ್ಮದ ಜನರೊಂದಿಗೆ ಸೇರಿಕೊಂಡು ಬೆಳೆದವಳು. 10ನೇ ತರಗತಿಯವರೆಗೆ TMA ಪೈ ಸ್ಕೂಲ್ ಅಲ್ಲಿ ನಾನು ಕಲಿತಿರುವುದರಿಂದ ಅಲ್ಲಿ ನನಗೆ ಹಿಂದೂ ಧರ್ಮದ ಎಲ್ಲಾ ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗೆ ಅಗಾಧವಾದಂತಹ ಜ್ಞಾನ ದೊರೆಯಿತು. ಗೀತಾ ಕಂಠಪಾಠಗಳು, ಶಾರದಾ ಉತ್ಸವಗಳು, ಅಲ್ಲದೆ ಭಜನಾ ಕಾರ್ಯಕ್ರಮಗಳಲ್ಲಿ ನನ್ನನ್ನು ನಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಮುಂದಿನ ನನ್ನ ಶೈಕ್ಷಣಿಕ ವರ್ಷದ ನನ್ನ ಜೀವನವನ್ನು ನಾನು ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ ಇಲ್ಲಿ ಈ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಳೆದೆ. ಅಲ್ಲಿ ನನ್ನ ಸಹಪಾಠಿಗಳು, ನನ್ನ ಗುರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯವರೇ ಆಗಿದ್ದರು. ಇಲ್ಲಿ ನನಗೆ ಬಂದಂತಹ ಸುಯೋಗ ಅಂತ ಹೇಳಿದರೆ, ಇಲ್ಲಿ ನಾನು ಚರ್ಚ್ಗಳಿಗೆ ಭೇಟಿ ಕೊಟ್ಟೆ, ಕ್ರಿಸ್ಮಸ್ ಹಬ್ಬಗಳಲ್ಲಿ ಭಾಗವಹಿಸಿದೆ, ಅವರ ವಿವಾಹ ಆಚಾರ ವಿಚಾರಗಳ ಬಗ್ಗೆ ಹೆಚ್ಚಿನ ಅಲ್ಲಿ ಪಾತ್ರ ವಹಿಸಿದೆ. ಮುಂದೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಮೊದಲಿಗೆ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರದಲ್ಲಿದ್ದಾಗ ಅದೊಂದು ಕೇರಳ ಕ್ರಿಶ್ಚಿಯನ್ಸ್ನ ಒಂದು ಕ್ಯಾಂಪಸ್ ಆಗಿತ್ತು. ಅಲ್ಲಿಯೂ ಕೂಡ ಕೆಲವೊಂದು ಒಳ್ಳೆಯ ಅಂಶಗಳನ್ನು ನಾನು ಗಮನಿಸಿದೆ. ಸಿಂಪ್ಲಿಸಿಟಿ, ಹಿಂದೂ ಧರ್ಮದಲ್ಲಿರುವಂತಹ ಒಳ್ಳೆಯ ಅಂಶ ನನ್ನನ್ನು ಆಕರ್ಷಿಸಿದಂತ ಹೇಳಿದ್ರೆ, ನೀನು ಎಲ್ಲೇ ಇರು, ಹೇಗೆ ಇರು, ಯಾವ ಕಾಲದಲ್ಲಿಯೇ ಇರು, ನೀನು ಭಗವಂತನ ನಾಮಸ್ಮರಣೆಯನ್ನು ಮಾಡು. ಅದೇ ರೀತಿ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ನನ್ನನ್ನು ಆಕರ್ಷಿಸಿದಂತಹ ಧರ್ಮದ ಒಳ್ಳೆಯ ಅಂಶ ಅಂತ ಹೇಳಿದ್ರೆ ಪ್ರೀತಿ, ಡಿಸಿಪ್ಲಿನ್, ಯುನಿಟಿ. ಅದೇ ರೀತಿ ಈ ಮಲಯಾಳಿ ಕ್ರಿಶ್ಚಿಯನ್ ಕಮ್ಯುನಿಟಿಯವರ ಜೊತೆಯಲ್ಲಿ ಇರುವುದರಿಂದ ಅಲ್ಲಿ ನನ್ನನ್ನು ಆಕರ್ಷಿಸಿದ ಒಳ್ಳೆಯ ಅಂಶ ಅಂತ ಹೇಳಿದ್ರೆ ಸಿಂಪ್ಲಿಸಿಟಿ. ನಂತರದ ನನ್ನ ಈ ಹೆಚ್ಚಿನ ಸಮಯವನ್ನು ನಾನು ನನ್ನ ಹಿರಾ ಕಾಲೇಜ್ ಕ್ಯಾಂಪಸ್ನಲ್ಲಿ 18 ವರ್ಷಗಳಿಂದ ಇರುವುದರಿಂದಾಗಿ ಇಲ್ಲಿ ನನಗೆ ಮುಸ್ಲಿಂ ಕಮ್ಯುನಿಟಿಯವರ ಪರಿಚಯವಾಯಿತು.
ಅವರೊಂದಿಗೆ ನಾನು ಧರ್ಮದ ಬಗ್ಗೆ ಹೆಚ್ಚಾಗಿ ತಿಳಿಲಿಕ್ಕೆ ನನಗೊಂದು ಅವಕಾಶವಾಯಿತು. ಜಮಾತೆ ಇಸ್ಲಾಂ ಹಿಂದಿನ ಪರಿಚಯವಾಯಿತು. ಅದೇ ರೀತಿ ಸ್ಟೂಡೆಂಟ್ ಆರ್ಗನೈಸೇಷನ್ನ ಪರಿಚಯವಾಯಿತು, ವುಮೆನ್ಸ್ ವಿಂಗ್ನ ಪರಿಚಯವಾಯಿತು. ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇನೆ. ಇಲ್ಲಿಯೂ ಕೂಡ ನನಗೆ ಕೆಲವೊಂದು ಅಂಶಗಳನ್ನು ನಾನು ಗೌರವಿಸಿದೆ. ಅದರಲ್ಲಿಯೂ ಕೂಡ ಯುನಿಟಿ, ಹೆಲ್ಪಿಂಗ್ ನೇಚರ್, ದ ಕಾನ್ಸೆಪ್ಟ್ ಆಫ್ ಝಕಾತ್, ಅದೇ ರೀತಿ ಬಡ್ಡಿಗೆ ತೋರುತ್ತಿರುವಂತಹ ವಿರೋಧ, ಇದೆಲ್ಲ ಅಂಶಗಳನ್ನು ನಾನು ಪಡೆದುಕೊಂಡಿದ್ದೇನೆ ನನ್ನ ತನವನ್ನು ಬಿಡದೆ. ಸೊ ಇದೆಲ್ಲ ಧರ್ಮಗಳನ್ನು ನಾವು ಕಲಿಯುವುದರಿಂದ ನಮ್ಮ ತನವನ್ನು ನಾವು ಬಿಡದೆ ಒಬ್ಬರನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ನಾವು ಗೌರವಿಸುವುದರಿಂದಲೇ ನಾವು ಸಮಾಜದಲ್ಲಿ ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಲ್ಲದೆ ಈಗ ಈ ನಮ್ಮ ಟ್ರಸ್ಟ್ ಮಾಡುತ್ತಿರುವಂತಹ ಈ ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ಮೌಲ್ಯಾಧಾರಿತ ಆಧಾರಿತ ಶಿಕ್ಷಣವನ್ನು ಧರ್ಮದ ಮುಖಾಂತರ ಕೊಡುವಂತಹ ಕೆಲಸ ಶ್ಲಾಘನೀಯ. ಈ ಸರ್ಟಿಫಿಕೇಟ್ ಅನ್ನು ಪಡೆದಂತಹ ನಮ್ಮ ಯುವ ಜನರು, ಮುಂದಿನ ನಮ್ಮ ಭಾರತದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಮ್ಮ ಮದನಿ PU ಕಾಲೇಜಿನ ಪ್ರಿನ್ಸಿಪಲ್ ಈಗಾಗಲೇ ಹೇಳಿದ್ದಾರೆ, ಅವರ ಅನುಭವವೇ ನನ್ನ ಅನುಭವ ಹೆಚ್ಚಾಗಿ, ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದೇವೆ. ಮೌಲ್ಯಾಧಾರಿತ ಶಿಕ್ಷಣ ಹೆಚ್ಚಾಗಿ ನಮ್ಮ ಮನೆಯಿಂದಲೇ ನಾವು ಪ್ರಾರಂಭಿಸಿದರೆ ಒಳ್ಳೆಯದು. ನಮ್ಮ ಜೀವನದ ಮಧ್ಯಘಟ್ಟದಲ್ಲಿ ಅದನ್ನು ನಾವು ಎಷ್ಟು ಕಲಿಸಿದರೂ ಕೂಡ ಅದರಲ್ಲಿ 100ರಷ್ಟು ಫಲಿತಾಂಶವನ್ನು ನಾವು ಪಡೆಯಲು ಸಾಧ್ಯವೇ ಇಲ್ಲ. ಸೊ ಈಗ ನೀವು ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದಿದ್ದೀರಿ, ಅದನ್ನು ನಿಮ್ಮ ಇನ್ನು ಮುಂದಿನ ಜನರೇಷನ್ಗೆ ನೀವು ಅದನ್ನು ಬಿಗಿನಿಂಗ್ ಸ್ಟೇಜಲ್ಲೇ ಕೊಟ್ಟರೆ ಒಳ್ಳೆಯ ಸಮಾಜವನ್ನು ಕಟ್ಟುವಲ್ಲಿ ನೀವು ಕೈ ಜೋಡಿಸುತ್ತಲಿದ್ದೀರಿ ಎನ್ನುವುದು ನನ್ನ ನಂಬಿಕೆ. ಆವಾಗ ಮಾತ್ರ ನಾವು ಸರ್ವೇ ಜನ ಸುಖಿನೋ ಭವಂತು ಎಂಬ ಶ್ಲೋಕವನ್ನು ನೋಡಿದ ಹಾಗೆ ಆಗುತ್ತದೆ. ಯಾವುದೇ ಒಂದು ಕೆಲಸವನ್ನು ನಾವು ಮಾಡಲು ಪ್ರಾರಂಭಿಸುವಾಗ ನಾವು ಯೋಚನೆ ಮಾಡ್ತೇವೆ, ಈ ಕೆಲಸ ಒಳ್ಳೆಯ ಕೆಲಸ ಅವರು ಪ್ರಾರಂಭಿಸ್ತಾರೆ, ಅವರಿಂದ ಪ್ರಾರಂಭ ಆಗಲಿ, ಅವರ ನಂತರ ನಾವು ಅವರನ್ನು ಫಾಲೋ ಮಾಡುವ ಅಂತ ಹೇಳಿ ಆ ಒಂದು ಯೋಚನೆಯನ್ನು ನಾವು ಬಿಟ್ಟು ಬಿಡ್ಬೇಕು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ನನ್ನಿಂದ ಯಾಕೆ ಪ್ರಾರಂಭ ಆಗಬಾರ್ದು ಎನ್ನುವುದನ್ನು ನಾವು ಎಲ್ಲರೂ ಯೋಚನೆ ಮಾಡಿದ್ರೆ ನಾವು ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆಯ ಕೆಲಸ ಮಾಡಲು ಯಾರಿಗೂ ಹೆದರಬೇಕಾಗಿಲ್ಲ ಮತ್ತು ಯಾರಿಗೂ ನಾವು ತಲೆಯನ್ನು ತಗ್ಗಿಸಬೇಕಾಗಿಲ್ಲ. ಅದಕ್ಕೆ ದೇವನ ಕೃಪೆಯು ಇದ್ದೇ ಇರುತ್ತದೆ. ಆ ದೇವನ ಕೃಪೆ ಇದೆ ಎನ್ನುವುದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮ ಉತ್ತಮವಾಗಿ ಸಾಗುತ್ತಿರುವುದೇ ಇದಕ್ಕೊಂದು ನಿದರ್ಶನ. ಕೊನೆಯದಾಗಿ ನಾನು ಒಂದು ಭಗವದ್ಗೀತೆಯ ಶ್ಲೋಕವನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. 15ನೇ ಅಧ್ಯಾಯದ 2 ಶ್ಲೋಕ. ಶ್ರೀ ಭಗವಾನ್ ವಾಚ ಊರ್ಧ್ವಂ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ಸಂವೇದ ಸ ವೇದವಿತ್ ಅಧಶ್ಚೋದಂ ಪ್ರಸತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂಚ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಈ ಶ್ಲೋಕದ ಮೂಲ ಏನಂತ ಹೇಳಿದ್ರೆ ವಿಶ್ವ ಹೇಗೆ ಒಂದು ಬ್ರಹ್ಮ ರಹಸ್ಯ ಮತ್ತು ಜೀವನ ಹೇಗೆ ಕರ್ಮದಿಂದ ಬಂದಿಯಾಗಿದೆ ಎಂದು ತಿಳಿಸುತ್ತದೆ. ಅವಕಾಶಕ್ಕಾಗಿ ಸರ್ಟಿಫಿಕೇಟ್ ಕೋರ್ಸ್ ಫಸ್ಟ್ ಇಯರ್ ನಲ್ಲಿ ಶೇಜಾದಿ ಫರ್ವೀನ್, ಡಾಕ್ಟರ್ ಆಫ್ ಇರ್ಷಾದ್ ಅಹಮದ್ ಇವರು ಅಲ್ಲಿ ಅವರ ಯಾರಾದರೂ ಸಂಬಂಧಿಕರು ಅಥವಾ ಗೆಳತಿಯರು ಬಂದು ಈ ಪ್ರಶಸ್ತಿಯನ್ನು ಪಡೆಯಬಹುದು. ಎರಡನೇದಾಗಿ ಮಾಜಿನ್ ಅಬ್ದುಲ್ ರಹಮಾನ್, ಸನ್ ಆಫ್ ಇಬ್ರಾಹಿಂ ರಹಮತುಲ್ಲಾ. ಮಾಜಿನ್ ಅಬ್ದುಲ್ ರಹಮಾನ್, ಸನ್ ಆಫ್ ಇಬ್ರಾಹಿಂ ರಹಮತುಲ್ಲಾ. ಆಯಿಷಾ ನಜ್ಫತ್, ಡಾಟರ್ ಆಫ್ P. ಹಸನಬ್ಬ. 97% ಅಂಕದೊಂದಿಗೆ ಅವರು ಪಾಸ್ ಆಗಿರುತ್ತಾರೆ. ಆಯಿಷಾ ನಜ್ಫತ್, ಡಾಟರ್ ಆಫ್ P. ಹಸನಬ್ಬ.
ನಾಲ್ಕನೇದಾಗಿ ಮೆಹರಿನ್ ಜೈನಬ್ ಡಾಟರ್ ಆಫ್ ಮೊಹಮ್ಮದ್ ಇಸ್ಮಾಯಿಲ್ LDS. ಮೆಹರಿನ್ ಜೈನಬ್ ಡಾಟರ್ ಆಫ್ ಮೊಹಮ್ಮದ್ ಇಸ್ಮಾಯಿಲ್. ಧನ್ಯವಾದಗಳು ರಿಯಾಜ್ ಅಹಮದ್ ಅವರಿಗೆ. ಇನ್ನು ಮುಂದಿನ ಪ್ರಶಸ್ತಿಯನ್ನು ಡಾಕ್ಟರ್ ದೊರೆಸ್ವಾಮಿ ಇವರು ನೀಡಬೇಕಾಗಿದೆ. ಆಯಿಷಾ ಮಶೀತಾ ಡಾಟರ್ ಆಫ್ ಅಬ್ದುಲ್ ಖಾದರ್. ಆಯಿಷಾ ಮಶೀತಾ ಡಾಟರ್ ಆಫ್ ಅಬ್ದುಲ್ ಖಾದರ್. ಅದರ ಬಳಿಕ ಮರಿಯಂ ಮೆಹಫೂಲ್ ಡಾಟರ್ ಆಫ್ ಅಬ್ದುಲ್ ಖಾದರ್. ಡಾಟರ್ ಆಫ್ Maryam Mahfoul, daughter of Abdul Qadir. Fatima Runaz, daughter of Moidin. Fatima Runaz, daughter of Moidin. Aisha Afsina, daughter of Abu Bakr Rafiq. Aisha Afsina, daughter of Abu Bakr Rafiq. ಧನ್ಯವಾದಗಳು ಡಾಕ್ಟರ್ ದೊರೆಸ್ವಾಮಿ ಅವರಿಗೆ. ಇನ್ನು ಮುಂದೆ ಡಾಕ್ಟರ್ ಜನಾಬ್ ಇಸ್ಮಾಯಿಲ್ ಟಿ ಇವರು ಈ ಪ್ರಶಸ್ತಿಯನ್ನು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಸುಹೈಲಾ ಅಬ್ಬಾಸ್ ಡಾಟರ್ ಆಫ್ ಅಬ್ಬಾಸ್ ಅಬೂಬಕ್ಕರ್. ಸುಹೈಲಾ ಅಬ್ಬಾಸ್. ಅದರ ಬಳಿಕ ಶಿಫಾನಾ ನಿಶಾ ಡಾಟರ್ ಆಫ್ ಒಮರ್ ಅಬ್ಬಾ. ಶಿಫಾನಾ ನಿಶಾ ಡಾಟರ್ ಆಫ್ ಒಮರ್ ಅಬ್ಬಾ. ಬಳಿಕ ಆಯಿಷಾ ರಶೀನಾ ಡಾಟರ್ ಆಫ್ UM ಮೊಹಮ್ಮದ್. ಆಯಿಷಾ ರಶೀನಾ ಡಾಟರ್ ಆಫ್ UM ಮೊಹಮ್ಮದ್. ಮುಂದೆ ನಫೀಸತುಲ್ ರುಮೈನಾ ಡಾಟರ್ ಆಫ್ M ಅಬ್ದುಲ್ ರಹೀಂ. ನಫೀಸತುಲ್ ರುಮೈನಾ ಡಾಟರ್ ಆಫ್ M ಅಬ್ದುಲ್ ರಹೀಂ. ಧನ್ಯವಾದಗಳು ಜನಾಬ್ ಇಸ್ಮಾಯಿಲ್ ಟಿ ಅವರಿಗೆ. ಮುಂದೆ ಶ್ರೀಮತಿ ಮಂಜುಳಾ ಇವರು ಪ್ರಶಸ್ತಿಯನ್ನು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ರಶಾ ಫಾತಿಮಾ ಡಾಟರ್ ಆಫ್ ಸೀದಿ ಅಬ್ಬಾ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ರಶಾ ಫಾತಿಮಾ ಡಾಟರ್ ಆಫ್ ಸೀದಿ ಅಬ್ಬಾ. ಅದರ ಬಳಿಕ ಮುಫೀದಾ ನಿಹಾಮ್ ಡಾಟರ್ ಆಫ್ ಶಫೀಕ್ ಮೆಹಮೂದ್. ಮುಫೀದಾ ನಿಹಾಮ್ ಡಾಟರ್ ಆಫ್ ಶಫೀಕ್ ಮೆಹಮೂದ್. ಮುಫೀದಾ ನಿಹಾಮ್ ಡಾಟರ್ ಆಫ್ ಶಫೀಕ್ ಮೆಹಮೂದ್. ಬಳಿಕ ಫಲಾ ನಿಶಾ ಇದು 2ನೇ ಇಯರ್ನ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆದವರು. ಫಲಾ ನಿಶಾ ಡಾಕ್ಟರ್ ಆಫ್ A ಅಬ್ದುಲ್ ರಹಿಮಾನ್ 94% ಅಂಕಗಳೊಂದಿಗೆ ಇವರು ಉತ್ತೀರ್ಣರಾಗಿರುತ್ತಾರೆ. ಫಲಾ ನಿಶಾ ಡಾಕ್ಟರ್ ಆಫ್ A ಅಬ್ದುಲ್ ರಹಿಮಾನ್. ಸಾರಾ ಇಮಾನ್ ಡಾಕ್ಟರ್ ಆಫ್ ಮೊಹಮ್ಮದ್ ಇಕ್ಬಾಲ್ ಯು. ಸಾರಾ ಇಮಾನ್ ಡಾಕ್ಟರ್ ಆಫ್ ಮೊಹಮ್ಮದ್ ಇಕ್ಬಾಲ್ ಯು. ಬಳಿಕ ಅಲಿಮಾ ನಿದಾ ಡಾಕ್ಟರ್ ಆಫ್ P ಹಸನಬ್ಬ. ಅಲಿಮಾ ನಿದಾ ಡಾಕ್ಟರ್ ಆಫ್ P ಹಸನಬ್ಬ. ಧನ್ಯವಾದಗಳು ಶ್ರೀಮತಿ ಮಂಜುಳಾ ಅವರಿಗೆ. ಇನ್ನು ಮುಂದೆ KM ಅಶ್ರಫ್ ರವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಸಫೀದಾ PA ಡಾಕ್ಟರ್ ಆಫ್ ಸೌದಾ ಬಾನು. ಬಳಿಕ ನಿಶಾನಾ ಬೇಗಂ ಡಾಕ್ಟರ್ ಆಫ್ ಅಬ್ದುಲ್ ಗಫೂರ್. ನಿಶಾನಾ ಬೇಗಂ ಡಾಕ್ಟರ್ ಆಫ್ ಅಬ್ದುಲ್ ಗಫೂರ್. ಮಾಹಿಜ್ ಉಮರ್ ಡಾಕ್ಟರ್ ಆಫ್ ಸಮೀರಾ.
Mahiz Umar, daughter of Samira. Mahiz Umar, daughter of Samira. Son of Muzammil Ahmad. ಇನ್ನು ಮುಂದೆ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಫಸ್ಟ್ ಇಯರ್ನಲ್ಲಿ ಧನ್ಯವಾದಗಳು ಕೆ ಎಂ ಅಶ್ರಫ್ ಸಾಬ್ ಅವರಿಗೆ. ಇನ್ನು ಮುಂದೆ ಎಸ್ಐಒ ಅಧ್ಯಕ್ಷರಾದಂತಹ ನಿಜಾಮ್ ರವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಫ್ಸತ್ ಕೆಯು, ಡಾಕ್ಟರ್ ಆಫ್ ಉಮರ್. ಅಫ್ಸತ್ ಕೆಯು, ಡಾಕ್ಟರ್ ಆಫ್ ಉಮರ್. ಸೌದಾ ಡಿಯು, ಡಾಕ್ಟರ್ ಆಫ್ ಉಮರ್. ಜೆಒ ಪ್ರೆಸಿಡೆಂಟ್ ಆಗಿರುತ್ತಾರೆ. ಅದೇ ರೀತಿ ನಮ್ಮ ಇಂದು ಗೌರವ ಉಪಸ್ಥಿತರಿರುವರು ಸೌದಾ ಡಿಯು, ಡಾಕ್ಟರ್ ಆಫ್ ಉಮರ್. ಧನ್ಯವಾದಗಳು ನಿಜಾಮರವರಿಗೆ. ಮುಂದೆ ಆಯಿಷಾ ಫರಾ, ಡಾಕ್ಟರ್ ಆಫ್ ಮಯ್ಯದಿ, ಇವರಿಗೆ ಅಬ್ದುಲ್ ಕರೀಂ ರವರು ಪ್ರಶಸ್ತಿ ನೀಡಬೇಕು. ಆಯಿಷಾ ಫರಾ, ಡಾಕ್ಟರ್ ಆಫ್ ಮಯ್ಯದಿ PS. ನೆಕ್ಸ್ಟ್ ಖತೀಜಾ ವಸೀಂ, ಡಾಕ್ಟರ್ ಆಫ್ ಯು ಅಬ್ದುಲ್ ರೆಹಮಾನ್, ಡಿಪ್ಲೊಮಾ ಇನ್ ಸೆಕೆಂಡ್ ಇಯರ್ನಲ್ಲಿ ಅವರು. ಖತೀಜಾ ವಸೀಂ, ಡಾಕ್ಟರ್ ಆಫ್ ಯು ಅಬ್ದುಲ್ ರೆಹಮಾನ್. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಡಿಸ್ಟಿಂಕ್ಷನ್ ನಲ್ಲಿ ಪಾಸಾದವರ ಪ್ರಶಸ್ತಿ ಸಮಾರಂಭ ಮುಗಿಯಿತು. ಈಗ ಪಾಸಾದಂತಹ ವಿದ್ಯಾರ್ಥಿಗಳು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಫಸ್ಟ್ ಇಯರ್ ಕೋರ್ಸ್ನಲ್ಲಿ ಅರೀಬಾ ತನ್ವೀರ್ ಅಹಮದ್, ಜನಾಬ್ ಅಬ್ದುಲ್ ರಹೀಂ ರವರು ಪ್ರಶಸ್ತಿಯನ್ನು ನೀಡಬೇಕು. ಅರೀಬಾ ತನ್ವೀರ್ ಅಹಮದ್, ಡಾಕ್ಟರ್ ಆಫ್ ತನ್ವೀರ್ ಅಹಮದ್. ಅದರ ಬಳಿಕ ಫಾಯಿಜಾ ಬೆಹಜತ್, ವೈಫ್ ಆಫ್ ಇಸ್ಮಾಯಿಲ್ ಸಯ್ಯಾಫ್. ಫಾಯಿಜಾ ಬೆಹಜತ್, ವೈಫ್ ಆಫ್ ಇಸ್ಮಾಯಿಲ್ ಸಯ್ಯಾಫ್. ಆಯಿಷಾ ಶೈಬಾ, ಡಾಕ್ಟರ್ ಆಫ್ ಮೊಹಮ್ಮದ್ ಅಶ್ರಫ್. ಆಯಿಷಾ ಶೈಬಾ, ಡಾಕ್ಟರ್ ಆಫ್ ಮೊಹಮ್ಮದ್ ಅಶ್ರಫ್. ಅದರ ಬಳಿಕ ಆಯಿಷಾ ಲಮೀಸಾ, ಡಾಕ್ಟರ್ ಆಫ್ ಅಬ್ದುಲ್ ರೆಹಮಾನ್. ಆಯಿಷಾ ಲಮೀಸಾ, ಡಾಕ್ಟರ್ ಆಫ್ ಅಬ್ದುಲ್ ರೆಹಮಾನ್. ನೆಕ್ಸ್ಟ್ ಯು ಫಾತಿಮಾ ನಿಶಾತ್, ಡಾಕ್ಟರ್ ಆಫ್ ಯು ಎ ಅಹಮ್ಮದ್. ಯು ಫಾತಿಮಾ ನಿಶಾತ್, ಡಾಕ್ಟರ್ ಆಫ್ ಯು ಎ ಅಹಮ್ಮದ್. ಬಳಿಕ ಜೈನಬಾ ಜೂನಿ, ಡಾಕ್ಟರ್ ಆಫ್ ಮೊಹಮ್ಮದ್ ನಿಸಾರ್. ಜೈನಬಾ ಜೂನಿ, ಡಾಕ್ಟರ್ ಆಫ್ ಮೊಹಮ್ಮದ್ ನಿಸಾರ್. ಬಳಿಕ ರಮ್ಲತ್ ಹಸೀನಾ, ಡಾಕ್ಟರ್ ಆಫ್ ಯು ಎಂ ಉಮರ್ ಅಬ್ಬಾ. ರಮ್ಲತ್ ಹಸೀನಾ, ಡಾಕ್ಟರ್ ಆಫ್ ಯು ಎಂ ಉಮರ್ ಅಬ್ಬಾ. ಬಳಿಕ ಆಯಿಷಾ ಫಲಕ್, ಡಾಕ್ಟರ್ ಆಫ್ ಉಸ್ಮಾನ್ ಅಹಮದ್. ಒಂದು ವೇಳೆ ಸರ್ಟಿಫಿಕೇಟ್ ಆಚೆ ಈಚೆ ಆದರೆ ಕೊಡುವಾಗ ಹೋಗುವ ಮೊದಲು ಅದನ್ನು ಸರಿಪಡಿಸಬಹುದು. ಆಯಿಷಾ ಫಲಕ್, ಡಾಕ್ಟರ್ ಆಫ್ ಉಸ್ಮಾನ್ ಅಹಮದ್. ಬಳಿಕ ಶಿಫಾ, ಡಾಕ್ಟರ್ ಆಫ್ ನಜರ್. ಶಿಫಾ, ಡಾಕ್ಟರ್ ಆಫ್ ನಜರ್. ಶಿಫಾ, ಡಾಕ್ಟರ್ ಆಫ್ ನಜರ್. ಹಲೀಮಾ ಅಜ್ಮಿಯಾ, ಡಾಕ್ಟರ್ ಆಫ್ ಅಬೂಬಕರ್ ಸಿದ್ದಿಕ್. ಮೊಹಮ್ಮದ್ ಮುನ್ಶೀರ್, ಸನ್ ಆಫ್ ಜೆ ಮೊಹಿದೀನ್. ಬಳಿಕ ಆಯಿಷಾ ಸುಹಾ, ಡಾಕ್ಟರ್ ಆಫ್ ಮೊಹಮ್ಮದ್ ಸಲೀಂ. ನೆಕ್ಸ್ಟ್ ಆಸಿಯಾ ಅಫಿಯಾ, ಡಾಕ್ಟರ್ ಆಫ್ ಅಬ್ದುಲ್ ಕರೀಂ. ಆಸಿಯಾ ಅಫಿಯಾ, ಡಾಕ್ಟರ್ ಆಫ್ ಅಬ್ದುಲ್ ಕರೀಂ.
Next, Halimat Hiba, daughter of Abdul Qadir. Halimat Hiba, daughter of Abdul Qadir. ಧನ್ಯವಾದಗಳು ಅಬ್ದುಲ್ ರಹೀಂ ರವರಿಗೆ. ಈಗ GIO ಅಧ್ಯಕ್ಷರಾದಂಥ ಸೌದಾ ಇವರು ಪ್ರಶಸ್ತಿಯನ್ನು ಹೊಂದಿಸಬೇಕು ನೀಡುವುದನ್ನು. ಆಯಿಷಾ ಫಿರ್ದೌಸ್, ಡಾಕ್ಟರ್ ಆಫ್ ದಾದಾಪೀರ್. ಆಯಿಷಾ ಫಿರ್ದೌಸ್, ಡಾಕ್ಟರ್ ಆಫ್ ದಾದಾಪೀರ್. ಫಾತಿಮತ್ ಶಂಶೀದಾ, ಡಾಕ್ಟರ್ ಆಫ್ ಹಮೀದ್. ಫಾತಿಮತ್ ಶಂಶೀದಾ, ಡಾಕ್ಟರ್ ಆಫ್ ಹಮೀದ್. Next, Fatima, daughter of Moidin Kunyi Hasainar. Aisha Tasfiya, daughter of Hanif. Aisha Tasfiya, daughter of Hanif. Next, Shahida Sahla, daughter of Salim B. Ismail. Daughter of Salim B. Ismail, Shahida Sahla. Malika Lubna Sara, daughter of Usman Hanglur. Lubna Sara, daughter of Usman Hanglur. Safila Ishrat Abbas, daughter of Abbas Abu Bakr. Safila Ishrat Abbas, daughter of Abbas Abu Bakr. Next, Siham Aisha Abbas, daughter of Abbas Abu Bakr. Siham Aisha Abbas, daughter of Abbas Abu Bakr. ಇವರು ಪ್ರಥಮ ವರ್ಷದಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳು. ಇನ್ನು ಎರಡನೇ ವರ್ಷದಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳು ಆಯಿಷಾ ರೈಹಾನಾ, ಡಾಕ್ಟರ್ ಆಫ್ ಮೊಹಮ್ಮದ್ ಶರೀಫ್ ಖಾನ್. ಆಯಿಷಾ ರೈಹಾನಾ, ಡಾಕ್ಟರ್ ಆಫ್ ಮೊಹಮ್ಮದ್ ಶರೀಫ್ ಖಾನ್. ಆಯಿಷಾ ರಹೀಜಾ, ಡಾಕ್ಟರ್ ಆಫ್ ಅಬ್ದುಲ್ ರಜಾಕ್. Aisha Rahiza, daughter of Abdul Razak. Khadija Hamzin, daughter of Muhammad Hanif. Khadija Hamzin, daughter of Muhammad Hanif. Afra Fatima, daughter of Muhammad Mustafa Qadir. ಧನ್ಯವಾದಗಳು ಸೌದಾ ಅವರಿಗೆ. ಇನ್ನು ಮತ್ತೊಮ್ಮೆ ಅಬ್ದುಲ್ ಕರೀಂ ರವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸಫಾನಾ, ಡಾಕ್ಟರ್ ಆಫ್ ನಜರ್. ಸಫಾನಾ, ಡಾಕ್ಟರ್ ಆಫ್ ನಜರ್. ಸುಹಾನಾ, ಡಾಕ್ಟರ್ ಆಫ್ ನಜರ್. ಸುಹಾನಾ, ಡಾಕ್ಟರ್ ಆಫ್ ನಜರ್. Suhana, daughter of Nazar. Afreen Naz, daughter of Akbar Hussain. UK Abdul Hudayf, son of UK Hamid. UK Abdul Hudayf, son of UK Hamid. Aisha Nida Yunus, daughter of Muhammad Yunus. Noor Sabah, daughter of Sayyid Nasir Hussain. Noor Sabah. Shabana Firdaus, daughter of Abdul Qadir. Shabana Firdaus, daughter of Abdul Qadir. In diploma in Islamic studies, first year, and Fatima Raihana, daughter of Hassan Abba. Third year, Fatima Anjum, daughter of U. Abdul Rahman. Fatima Anjum, daughter of U. Abdul Rahman.
ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನೀಡಿದಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ಧನ್ಯವಾದಗಳು. ಎಲ್ಲರೂ ಕೂಡ ಇನ್ನೊಂದು ಅಧ್ಯಕ್ಷೀಯ ಭಾಷಣ ಇದೆ, ಅದರ ಬಳಿಕ ವಿರಮಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. أما بعد قال الله تعالى في كلام المجيد والفرقان الحميد فأعوذ بالله من الشيطان الرجيم بسم الله الرحمن الرحيم والله أخرجكم من بطون أمهاتكم لا تعلمون شيئا وجعل لكم السمع والأبصار والأفئدة لعلكم تشكرون رب اشرح لي صدري ويسر لي أمري واحلل عقدة من لساني يفقهوا قولي ربي يسر ولا تعسر وتمم بالخير سبحانك لا علم لنا إلا ما علمتنا إنك أنت العليم الحكيم. ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಲೋಕವನ್ನು ಸೃಷ್ಟಿಸಿದ ಆ ಏಕೈಕ ಒಡೆಯನಿಗೆ ಮೀಸಲು. ಅವನೇ ನನ್ನ ನಿಮ್ಮ ಸಕಲ ಜಗತ್ತಿನ ಅದರೊಳಗೊಂಡಿರುವಂತಹ ಸಕಲ ಚರಾಚರುಗಳ ಏಕೈಕ ಒಡೆಯ, ಅಧಿಪತಿ, ಆಜ್ಞಾಧಿಕಾರಿ, ಸಂರಕ್ಷಕ ಮತ್ತು ಅನ್ನದಾತ. ಅವನ ಕೋಟಿ ಕೋಟಿ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ. ಎಲ್ಲ ಕಾಲಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ಬಂದಂತಹ ಎಲ್ಲ ಪ್ರವಾದಿಗಳ ಮೇಲೆ, ಎಲ್ಲ ಮಹಾಪುರುಷರ ಮೇಲೆ, ಎಲ್ಲ ಸಜ್ಜನ ವ್ಯಕ್ತಿಗಳ ಮೇಲೆ, ವಿಶೇಷವಾಗಿ ಅಂತಿಮ ಪ್ರವಾದಿ, ಮಾನವ ಕುಲದ ವಿಮೋಚಕ, ಲೋಕಾನುಗ್ರಹಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಡಾಕ್ಟರ್ ದೊರೆಸ್ವಾಮಿ MS ಅವರೇ, ಜನಾಬ್ ಇಸ್ಮಾಯಿಲ್ ಟಿ ಅವರೇ, ಶ್ರೀಮತಿ ಮಂಜುಳಾ, ಜನಾಬ್ KM ಅಶ್ರಫ್ ಸಾಬ್, ಸಹೋದರ ನಿಜಾಮ್, ಜನಾಬ್ ಅಬ್ದುಲ್ ಕರೀಂ ಸಾಹಬ್, ಜನಾಬ್ ಅಬ್ದುಲ್ ರಹೀಂ ಸಾಹಬ್, ಸಹೋದರಿ ಸೌದಾ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮುದ್ದು ಮಕ್ಕಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಅನುಗ್ರಹವಿರಲಿ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಲ್ಲಾಲ್ ಸೆಂಟರ್ ವತಿಯಿಂದ ಆಯೋಜಿಸಿರುವಂತಹ ಇಂದಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ಪತ್ರ ವಿತರಣಾ ಸಮಾರಂಭದ ಕೊನೆಯ ಘಟ್ಟದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇದೀಗ ತಮ್ಮ ಮುಂದೆ ಬಹಳ ಮಾರ್ಮಿಕವಾಗಿ ಮುಖ್ಯ ಅತಿಥಿಗಳು ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಶಿಕ್ಷಣ, ಇದರ ಉದ್ದೇಶವೇನು, ನೈತಿಕತೆ ನಮ್ಮಲ್ಲಿ ಹೇಗೆ ಮೂಡಬೇಕು ಮತ್ತು ಶಿಕ್ಷಣದಿಂದ ನಾವು ಏನನ್ನು ಸಾಧಿಸಬೇಕು, ಈ ಸಮಾಜವನ್ನು ಹೇಗೆ ಸುಧಾರಿಸಬೇಕು ಎಂಬೆಲ್ಲ ಬಹಳ ಅರ್ಥಪೂರ್ಣವಾದಂತಹ ಮಾತುಗಳು ನಾವು ಆಲಿಸಿದೆವು. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ತನ್ನ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಣಾ ಮತ್ತು ಪುರಸ್ಕಾರ ಸಮಾರಂಭಗಳು, ಇಂಥ ಸಮಾರಂಭವು ಈ ರಾಜ್ಯಾದ್ಯಂತ ನಾವು ಆಯೋಜಿಸುತ್ತಿದ್ದೇವೆ. ಇಂದು ಇಲ್ಲಿ ನಡೆಯುತ್ತಿರುವಂಥ ಇಂತಹ ಕಾರ್ಯಕ್ರಮ ಈ ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿ ಕೂಡ ಬೋರ್ಡ್ನ ವತಿಯಿಂದ ನಡೆಯುತ್ತಿದೆ. ಮುಂದಿನ ಆದಿತ್ಯವಾರ ಬೆಂಗಳೂರು ನಗರದ ಬಿಫ್ಟ್ ಹಾಲಲ್ಲಿ ಕೂಡ ಇಂಥ ಕಾರ್ಯಕ್ರಮ ನಡೆಯಲಿದೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಇದರ ಉದ್ದೇಶವೇನು, ಬೋರ್ಡನ್ನು ಯಾಕಾಗಿ ಸ್ಥಾಪಿಸಲಾಯಿತು ಮತ್ತು ಇದರ ಕಾರ್ಯಚಟುವಟಿಕೆಗಳೇನು, ಕಾರ್ಯವಿಧಾನವೇನು ಎಂಬೆಲ್ಲ ಕುರಿತು ಬಹಳ ವಿವರಪೂರ್ಣವಾಗಿ ಸ್ಪಷ್ಟವಾಗಿ ಪ್ರಾಸ್ತಾವಿಕ ಭಾಷಣದಲ್ಲಿ
ನಾವೆಲ್ಲರೂ ಆಲಿಸಿದೆವು. ಸ್ವಾತಂತ್ರ್ಯದ ನಂತರ ನಾವು ನೋಡುತ್ತೇವೆ ನಮ್ಮ ದೇಶವು ವಿವಿಧ ಕ್ಷೇತ್ರಗಳಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸಿದೆ. ವಿಜ್ಞಾನ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಾವು ಬಹಳ ಪ್ರಗತಿಯನ್ನು ಸಾಧಿಸಿದ್ದೇವೆ. ಅದಕ್ಕಾಗಿ ನಮಗೆ ಖುಷಿಯಾಗುತ್ತದೆ, ನಾವು ಹೆಮ್ಮೆ ಪಡುತ್ತೇವೆ. ಆದರೆ ನಾವು ಮನುಷ್ಯನನ್ನಾಗಿ ಮಾಡಲು ಸೋತಿದ್ದೇವೆ. ಮನುಷ್ಯನ ಜೀವನದ ಉದ್ದೇಶವೇನು, ಯಾಕಾಗಿ ಅವನು ಸೃಷ್ಟಿಸಲ್ಪಟ್ಟಿದ್ದಾನೆ ಮತ್ತು ಅವನು ಏನನ್ನು ಈ ಲೋಕದಲ್ಲಿ ಮಾಡಬೇಕು ಎಂಬ ಕುರಿತು ನಾವು ತಿಳಿಸುವಲ್ಲಿ ವಿಫಲರಾಗಿದ್ದೇವೆ. ಕಳೆದ ವರ್ಷ ಚಿಕ್ಕಬಳ್ಳಾಪುರ ಸೆಂಟ್ರಲ್ ಜೈಲಿನಲ್ಲಿ ಒಂದು ಇಫ್ತಾರ್ ಕೂಟ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ಕೈದಿಗಳು ನೆರೆದಿದ್ದರು. ಕಾರ್ಯಕ್ರಮದಲ್ಲಿ ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಲ್ಲಿ ವಿಚಾರಿಸಿದೆ. ಈ ಕೈದಿಗಳಲ್ಲಿ ನಾನು ಭಾವಿಸಿದಂತೆ ಹೆಚ್ಚಿನವರು ಬಡ ವರ್ಗಕ್ಕೆ ಸೇರಿದವರು, ಕೂಲಿ ಕಾರ್ಮಿಕರು ಇರಬಹುದು ಅಂತ ನಾನು ಅವರಲ್ಲಿ ಕೇಳಿದೆ. ಅವರು ಅದಕ್ಕೆ ನನಗೆ ಉತ್ತರಿಸಿದ್ದು, ಇಲ್ಲ ಸರ್, ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಅತ್ಯುತ್ತಮ ಪದವಿ ಪಡೆದವರು ಕೂಡ ಇದ್ದಾರೆ ಈ ಕೈದಿಗಳಲ್ಲಿ ಅಂತ. ಯಾಕೆ ಮನುಷ್ಯನು ಶಿಕ್ಷಕನಾದರೂ ಕೂಡ ಅಪರಾಧಿಯಾಗುತ್ತಿದ್ದಾನೆ? ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದರೆ, ಅವನ ಸಂಬಂಧ ದೇವನೊಂದಿಗೆ ಅದು ಕಡಿದುಕೊಂಡಿದೆ. ಮನುಷ್ಯನ ಸಂಬಂಧವನ್ನು ದೇವನೊಂದಿಗೆ ಜೋಡಿಸಲಿಕ್ಕಾಗಿ, ಅವನ ಜೀವನದ ಉದ್ದೇಶವನ್ನು ತಿಳಿಸಲಿಕ್ಕಾಗಿ, ಅವನು ಈ ಲೋಕದಲ್ಲಿ ಹೇಗೆ ಬದುಕಬೇಕು ಎಂದು ಕಲಿಸಲಿಕ್ಕಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕವನ್ನು ನಾವು ಹುಟ್ಟುಹಾಕಿದೆವು. ಇದೀಗ ಪ್ರಾಸ್ತಾವಿಕ ಭಾಷಣದಲ್ಲಿ ತಾವು ಕೇಳಿರಬಹುದು, ಬಹಳ ಕಡಿಮೆ ಫೀಸನ್ನು ನಾವು ತೆಗೆದುಕೊಳ್ಳುತ್ತೇವೆ. 1000 ಮತ್ತು ಲಕ್ಷಗಟ್ಟಲೆ ಫೀಸ್ ತೆಗೆದುಕೊಂಡು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಯುತ್ತಿರುವಂತಹ ಒಂದು ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ. ಅಂಥದ್ರಲ್ಲಿ 150 ನಿಮ್ಮ ಒಂದು ವರ್ಷದ ಇಡೀ ಕೋರ್ಸ್ ಪೂರ್ಣಗೊಳ್ಳಬಹುದು. ಯಾಕೆ ಅಂತ ಹೇಳಿದರೆ, ಹೆಚ್ಚು ಜನರು, ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಈ ಕೋರ್ಸ್ನಿಂದ ಲಾಭವನ್ನು ಪಡೆದುಕೊಳ್ಳಬೇಕು ಎಂಬ ಉದ್ದೇಶಕ್ಕಾಗಿ, ಈ ಕೋರ್ಸ್ನ ಮೂಲಕ ಅವರು ತಮ್ಮ ಜೀವನದ ಉದ್ದೇಶವನ್ನು ತಿಳಿದುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗಬೇಕು ಎಂಬ ಉದ್ದೇಶಕ್ಕಾಗಿ ನಾವು ಈ ಕೋರ್ಸನ್ನು ರಾಜ್ಯಾದ್ಯಂತ ನಡೆಸುತ್ತಾ ಬಂದಿದ್ದೇವೆ. ನಾವು ನೋಡುತ್ತೇವೆ, ಇಂದು ನಾವು ಹೆಚ್ಚು ಚಿಂತಿತರಾಗಿ, ನಮ್ಮ ಮಕ್ಕಳ ತರಬೇತಿಗಾಗಿ ಹೆಚ್ಚು ನಾವು ಚಿಂತಿತರಾಗಿದ್ದೇವೆ. ಲೌಕಿಕ ಶಿಕ್ಷಣದ ಕುರಿತು ಬಹಳ ನಾವು ಕಾಳಜಿ ವಹಿಸುತ್ತೇವೆ. ನನ್ನ ಮಗು ಉತ್ತಮ ಶಾಲೆಯಲ್ಲಿ ಕಲಿಯಬೇಕು, ಅವನು ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬೇಕು ಎಂಬ ನಮ್ಮ ಚಿಂತೆಯಾಗಿರುತ್ತದೆ. ಅದು ಸತ್ಯವೂ ಕೂಡ ಆಗಿದೆ, ಅದು ಆಗಬೇಕು ಕೂಡ. ಆದರೆ ನಾವು ನೋಡುತ್ತೇವೆ, ನಮ್ಮ ಮಗು ಶಾಲೆಯಿಂದ ಬಂದ ತಕ್ಷಣ ನಮ್ಮ ಪ್ರಶ್ನೆ ಏನಾಗಿರುತ್ತದೆ ಅಂತ ಹೇಳಿದರೆ, ಇಂದು ಏನು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ, ಏನನ್ನು ನೀನು ಕಲಿತು ಬಂದೆ ಅಂತ. ಎಂದೂ ಕೂಡ ನಾವು ಶಾಲೆಯಿಂದ ಬಂದಂತಹ ಮಗುವಿಗೆ ಇಂದು ನೀನು ಯಾರಿಗೆ ನೆರವಾದೆ ಅಂತ ಕೇಳುವುದಿಲ್ಲ. ಇಂದು ನಿನ್ನ ಶಾಲೆಯಲ್ಲಿ ಯಾರಾದರೂ ಟಿಫಿನ್ ಇಲ್ಲದೆ ಬಂದಿದ್ದಾರಾ ಅಂತ ನಾವು ಕೇಳುವುದಿಲ್ಲ. ಮಕ್ಕಳಲ್ಲಿ ಅವರು ಇದ್ದಾಗಿನಿಂದಲೇ ಮಾನವೀಯತೆಯ ಗುಣಗಳನ್ನು ಬೆಳೆಸುವಂತಹದ್ದು ಅದು ಪಾಲಕರ ಜವಾಬ್ದಾರಿಯಾಗಿದೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ ಇಂತಹ ಒಂದು ಭಾವನೆ ಹುಟ್ಟುಹಾಕಲು ಬಯಸುತ್ತದೆ. ಅದು ಪಾಲಕರಲ್ಲಿ ನೈತಿಕತೆ ಇಲ್ಲದಂತಹ ಬದುಕನ್ನು ಇಂದು ನಮ್ಮ ವಿದ್ಯಾರ್ಥಿಗಳು ಬದುಕುತ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ, ಚಿಕ್ಕವರಿದ್ದಾಗಿನಿಂದ ಅವರಿಗೆ ಆ ತರಬೇತಿ ನೀಡಲು ಪಾಲಕರು ವಿಫಲರಾಗುತ್ತಿದ್ದಾರೆ. ನಾನು ಒಂದು ಘಟನೆಯನ್ನು ಪ್ರತಿ ಸಾರಿ ಹೇಳುತ್ತೇನೆ ನನ್ನ ಭಾಷಣದಲ್ಲಿ. ಅದೇನು ಅಂತ ಹೇಳಿದರೆ, ಒಮ್ಮೆ ಒಬ್ಬ ಶಿಕ್ಷಕ ಕ್ಲಾಸ್ ರೂಮ್ ಅಲ್ಲಿ ಪ್ರವೇಶ ಮಾಡುತ್ತಾರೆ. ತರಗತಿಯಲ್ಲಿ ಹೋದ ನಂತರ ಅವ್ರ ಮಕ್ಕಳಲ್ಲಿ ಕೇಳುತ್ತಾರೆ, ನೀನು ಏನಾಗಲು ಬಯಸುತ್ತೀಯ ಅಂತ. ಒಬ್ಬನು ಹೇಳುತ್ತಾನೆ, ನಾನು ಡಾಕ್ಟರ್ ಆಗಲು ಬಯಸುತ್ತೇನೆ ಅಂತ. ಮತ್ತೊಬ್ಬನು ಹೇಳುತ್ತಾನೆ, ನಾನು ಇಂಜಿನಿಯರ್ ಆಗಲು ಬಯಸುತ್ತೇನೆ ಅಂತ. ಮತ್ತೊಬ್ಬನು ಹೇಳುತ್ತಾನೆ, ನಾನು ಪ್ರೊಫೆಸರ್ ಆಗಲು ಬಯಸುತ್ತೇನೆ. ಹೀಗೆ ವಿವಿಧ ಉತ್ತರಗಳು ಬರುತ್ತವೆ. ಒಬ್ಬ ಮಗು ಮೌನವಾಗಿ ಅಲ್ಲಿ ಕುಳಿತುಕೊಂಡಿರುತ್ತಾನೆ. ಅವನಲ್ಲಿ ವಿಚಾರಿಸಲಾಗುತ್ತದೆ, ನೀನು ಏನಾಗಲು ಬಯಸುತ್ತೀಯ ಅಂತ. ಆಗ ಆ ಮಗು ಹೇಳುತ್ತದೆ,
ನಾನು ಪ್ರವಾದಿಗಳ ಸಂಗಾತಿಗಳ ಹಾಗೆ ಆಗಲು ಬಯಸುತ್ತೇನೆ ಅಂತ. ಆಗ ಆ ಶಿಕ್ಷಕರು ಕೇಳುತ್ತಾರೆ, ಈ ಭಾವನೆ, ಈ ಹುರುಪು ನಿನ್ನಲ್ಲಿ ಹೇಗೆ ಹುಟ್ಟಿಕೊಂಡಿತು ಅಂತ. ಆಗ ಮಗು ಉತ್ತರಿಸುತ್ತದೆ, ದಿನಾಲು ಮಲಗುವಕ್ಕಿಂತ ಪೂರ್ವದಲ್ಲಿ ನನ್ನ ತಾಯಿಯು ಪ್ರವಾದಿಗಳ ಸಂಗಾತಿಗಳ ಘಟನೆಯನ್ನು ಕೇಳಿಸಿ ನನಗೆ ಮಲಗಿಸುತ್ತಾಳೆ ಅಂತ. ಆದ್ದರಿಂದ ನನ್ನಲ್ಲಿ ಈ ಭಾವನೆ ಹುಟ್ಟಿತು ಅಂತ. ನಾವು ಕೂಡ ಮಕ್ಕಳ ಮುಂದೆ ಪ್ರವಾದಿಗಳ ಬದುಕನ್ನು ಪರಿಚಯಿಸುವವರಾಗಬೇಕು, ಪ್ರವಾದಿಗಳ ಸಹಾಬಿಗಳ ಬದುಕನ್ನು ಪರಿಚಯಿಸುವವರಾಗಬೇಕು. ಮಕ್ಕಳ ಜೀವನ ಉದ್ದೇಶವನ್ನು ನಾವು ಅವರಿಗೆ ಕಲಿಸಿಕೊಡಬೇಕು. ನಾವು ನೋಡುತ್ತೇವೆ, ಮಗುವಿಗೆ ನಾವು ಒಂದು ಚಿಕ್ಕ ಪೆನ್ನನ್ನು ಕೊಡಿಸುತ್ತೇವೆ. ಪೆನ್ನಿನಿಂದ ಮಗು ಕಾಗದ ಮೇಲೆ ಬರೆಯುತ್ತದೆ. ಅದನ್ನು ಬಿಟ್ಟು ಒಂದು ವೇಳೆ ಮಗು ಗೋಡೆ ಮೇಲೆ ಆ ಪೆನ್ನಿನಿಂದ ಬರೆಯುತ್ತಾನೆ ಅಂತ ಹೇಳಿದರೆ ನಾವು ಅವನನ್ನು ತಡೆಯುತ್ತೇವೆ. ನಾವು ಅವನಿಗೆ ಹೇಳುತ್ತೇವೆ, ಅದು ಪೆನ್ನು, ಅದರ ಉದ್ದೇಶ ಏನು ಅಂತ ಹೇಳಿದರೆ ನೀನು ಅದನ್ನು ಕಾಗದ ಮೇಲೆ ಬರೆಯಬೇಕು ಅಂತ. ಒಂದು ಚಿಕ್ಕ ಪೆನ್ನಿನ ಉದ್ದೇಶ ನಮಗೆ ಗೊತ್ತಿದೆ, ಈ ಮೊಬೈಲ್ನ ಉದ್ದೇಶ ನಮಗೆ ಗೊತ್ತಿದೆ. ಆದರೆ ಒಬ್ಬ ಮನುಷ್ಯನ ಬದುಕು ಹೇಗಾಗಿರಬೇಕು, ಅವನನ್ನು ಯಾಕಾಗಿ ಸೃಷ್ಟಿಸಲಾಗಿದೆ, ಅವನ ಜೀವನದ ಉದ್ದೇಶವೇನು ಎಂದು ಕಲಿಸಿಕೊಡಲು ನಾವು ವಿಫಲರಾಗುತ್ತಿದ್ದೇವೆ. ಆ ದೇವನು ನಮಗೆ ಕಣ್ಣುಗಳನ್ನು ನೀಡಿದ್ದಾನೆ ನೋಡಲಿಕ್ಕಾಗಿ. ಅಲನ್ನ ಜಅಲ್ಲಹು ಐನೈನ್, ನಾವು ಮನುಷ್ಯನಿಗೆ 2 ಕಣ್ಣುಗಳನ್ನು ನೀಡಿಲ್ಲವೇ ಅಂತ. ಆ ಕಣ್ಣುಗಳಿಂದ ನಾವು ಎಲ್ಲವನ್ನು ನೋಡುತ್ತೇವೆ, ಆದರೆ ಆ ದೇವನು ಸೃಷ್ಟಿಸಿದಂತಹ ಈ ಲೋಕವನ್ನು ನೋಡಲು ನಾವು ವಿಫಲರಾಗುತ್ತೇವೆ. ನಾವು ಪರ್ವತಗಳನ್ನು ನೋಡುತ್ತೇವೆ ಕಣ್ಣಿನಿಂದ, ಆದರೆ ದೇವನನ್ನು ಎಂದೂ ಕೂಡ ನೆನಪಿಸುವುದಿಲ್ಲ, ದೇವನನ್ನು ಎಂದೂ ಕೂಡ ನೆನೆಯುವುದಿಲ್ಲ. ಈ ಕಣ್ಣುಗಳಿಂದ ನಾವು ಆಕಾಶವನ್ನು ನೋಡುತ್ತೇವೆ, ಆಕಾಶದಿಂದ ಸುರಿಯುತ್ತಿರುವಂತಹ ಮಳೆಯನ್ನು ನೋಡುತ್ತೇವೆ, ಆದರೂ ಕೂಡ ದೇವನು ನಮಗೆ ನೆನಪು ಬರುವುದಿಲ್ಲ. ಅಫರಾಯತು ಮುಲ್ಮಾ ಅಲ್ಲಜಿ ತಶ್ರಬೂನ್ ಅಂತ ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಕೇಳುತ್ತಾನೆ, ನೀವು ಕುಡಿಯುತ್ತಿರುವಂತಹ ನೀರಿನ ಕುರಿತು ನೀವು ಎಂದಾದರೂ ವಿವೇಚಿಸುವುದುಂಟೆ ಅಂತ. ನೀವು ನೋಡಲಿಲ್ಲವೇ, ನೀವು ಕಣ್ಣು ತೆರೆದು ನೋಡುವುದಿಲ್ಲವೇ ನೀವು ಕುಡಿಯುತ್ತಿರುವಂತಹ ನೀರಿನ ಕುರಿತು? ಅಂತುಮ್ ಅನ್ಜಲ್ತುಮೂಹು ಮಿನಲ್ ಮುಜ್ನಿ ಅಮ್ ನಹ್ನುಲ್ ಮುಂಜಿಲೂನ್ ಅಂತ. ಇದನ್ನು ಮೋಡಗಳಿಂದ ಸುರಿಸಿದವರು ನೀವು ಅಥವಾ ನಾವು ಅಂತ ನಾವು ಮಕ್ಕಳಿಗೆ ತಿಳಿಸಬೇಕು. ಈ ನೀರನ್ನು ಸೃಷ್ಟಿಸಿದ ಆ ದೇವನೊಬ್ಬನಿದ್ದಾನೆ ಅಂತ. ಜಗತ್ತಿನಲ್ಲಿ ಯಾವ ವಸ್ತು ಕೂಡ ಅದು ಉತ್ಪಾದನೆಗೊಳ್ಳಬೇಕಾದರೆ ಕಾರ್ಖಾನೆಯಲ್ಲಿ ನೀರಿನ ಅಗತ್ಯವಿದೆ. ಆದರೆ ನೀರನ್ನು ಉತ್ಪಾದಿಸುವಂತಹ ಒಂದು ಕಾರ್ಖಾನೆ ನಮ್ಮ ಮಧ್ಯೆ ಇಲ್ಲ. ಆ ದೇವನು ನೀರನ್ನು ನಮಗೆ ದಯಪಾಲಿಸಿದ್ದಾನೆ. ಅಫರಾಯತುಮ್ಮ ತಹ್ರುಸೂನ್ ಅಂತ ಹೇಳಲಾಯಿತು, ನೀವು ಬಿತ್ತುವ ಬೀಜದ ಕುರಿತು ನೀವು ಎಂದಾದರೂ ವಿವೇಚಿಸುವುದುಂಟೆ ಅಂತ. ಅಂತುಮ್ ತದ್ರೌನಹು ಅಮ್ ನಹ್ನು ಝಾರಿಊನ್ ಅಂತ ಹೇಳಲಾಯಿತು. ಇದರಿಂದ ಬೆಳೆಗಳನ್ನು ಬೆಳೆಸುವವರು ನೀವೋ ಅಥವಾ ನಾವು ಅಂತ ಅಲ್ಲಾಹನು ಕೇಳುತ್ತಾನೆ. ಫಲ್ಯಂಜುರಿಲ್ ಇನ್ಸಾನು ಇಲಾ ತ್ವಾಮಿ ಅಂತ ಹೇಳಲಾಯಿತು, ಮನುಷ್ಯನು ತನ್ನ ಆಹಾರವೊಮ್ಮೆ ನೋಡಲಿ ಅಂತ. ನಾವು ತಿನ್ನುತ್ತೇವೆ, ಕುಡಿಯುತ್ತೇವೆ, ಆ ದೇವನು ನಮಗೆಲ್ಲವನ್ನು ನೀಡಿದ್ದಾನೆ, ಆದರೆ ಆ ದೇವನನ್ನೇ ಮರೆತು ಬಿಡುತ್ತೇವೆ. ಯಾಕೆ ಅಂತ ಹೇಳಿದರೆ ನಾವು ವಿವೇಚಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಾವು ಮಕ್ಕಳಿಗೆ ಕಲಿಸುವವರಾಗಬೇಕು. ಆ ದೇವನು ನಮಗೆ ಸೃಷ್ಟಿಸಿದ್ದಾನೆ, ಆ ದೇವನು ನಮ್ಮನ್ನು ಪರಿಪಾಲಿಸುತ್ತಿದ್ದಾನೆ, ಮತ್ತು ಆ ದೇವನ ಅನುಗ್ರಹಗಳ ಕುರಿತು ನಾವು ಪ್ರಶ್ನಿಸಲ್ಪಡುವೆವು ಎಂಬ ಒಂದು ಭಯ ನಮ್ಮಲ್ಲಿ ಸದಾ ಕಾಡಬೇಕು. ಅಂತಹ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಪ್ರಯತ್ನ ಪಡುತ್ತಿದೆ. ಇಂದು ನಾವು ನೋಡುತ್ತೇವೆ, ಶಿಕ್ಷಣ ರಂಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಯೂ ಕೂಡ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದು ಕೂಡ ಒಳಿತು ಮತ್ತು ಕೆಡುಕುಗಳ ನಡುವೆ ಅಂತರ ತಿಳಿಯಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಕಾಲೇಜಿನಲ್ಲಿ ಅದಂತ ದುರ್ಘಟನೆಗಳು ಇಂದಿನ ದಿನಗಳಲ್ಲಿ ನಡೆಯುತ್ತಿವೆ. ನಾವು ನೋಡುತ್ತೇವೆ, ಸಮಾಜದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ, ಬಡ್ಡಿ ವ್ಯಾಪಕವಾಗಿದೆ, ಶರಾಬು ವ್ಯಾಪಕವಾಗಿದೆ, ಜನರ ರಕ್ತವನ್ನು ಹೀರಲಾಗುತ್ತಿದೆ. ಎಲ್ಲ ಕೆಡುಕುಗಳ ನಡುವೆಯೂ ಕೂಡ ನಾವು ಮೌನವಾಗಿದ್ದರೆ ಖಂಡಿತವಾಗಿಯೂ ನಾವು ಸತ್ಯವಿಶ್ವಾಸಿಯಾಗಲಿಕ್ಕೆ ಸಾಧ್ಯವಿಲ್ಲ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ ವಿದ್ಯಾರ್ಥಿಗಳನ್ನು ಇಸ್ಲಾಮಿ ಶಿಕ್ಷಣ ನೀಡೋದರ ಮೂಲಕ ನಾಳೆ ಆ ವಿದ್ಯಾರ್ಥಿಗಳು ಈ ಸಮಾಜ ಸುಧಾರಣೆಗಾಗಿ ತಮ್ಮನ್ನು ಮುಡಿಪಾಗಿಡಬೇಕು ಎಂಬ ಉದ್ದೇಶಕ್ಕಾಗಿ ನಾವು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೆವು. ಕೇವಲ ಕೆಲವು ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಕೆಲವು ಸ್ಟಡಿ ಮಾಡಿ ನಮ್ಮ ಜಾಗದಲ್ಲಿ ನಾವು ಇರುವುದಲ್ಲ, ಬದಲಾಗಿ ನಾವು ಮುಂದೆ ಒಡೆದು ಪವಿತ್ರ ಕುರಾನ್ ಅಧ್ಯಯನ ಮಾಡುವಂತವರು ನಾವಾಗಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಚರಿತ್ರೆಯ ಕುರಿತು ನಾವು ತಿಳಿಯೋರಾಗಬೇಕು. ನಾವು ಹೆಚ್ಚು ಅಧ್ಯಯನ ನಡೆಸೋದಾಗಲೆಲ್ಲ ದೇವನಿಗೆ ನಾವು ನಿಕಟರಾಗುತ್ತೇವೆ ಮತ್ತು ದೇವನ ಸಾಮೀಪ್ಯವನ್ನು ಗಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ ಇದಕ್ಕಾಗಿ ಪ್ರಯತ್ನಿಸುತ್ತಿದೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ ಇದರಲ್ಲಿ
ಈ ಕೋರ್ಸ್ನಲ್ಲಿ ಭಾಗವಹಿಸಿದವರಲ್ಲಿ ಹೆಚ್ಚಿನವರು ಮಹಿಳೆಯರಾಗಿದ್ದಾರೆ, ಸ್ತ್ರೀಯರಾಗಿದ್ದಾರೆ. ನಾವು ಬಯಸುವಂತಹದ್ದು ಹೆಚ್ಚೆಚ್ಚು ಪುರುಷರು ಕೂಡ, ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಮುಂದೆ ಬರಬೇಕು ಅಂತ. ಒಂದು ಕಾಲದಲ್ಲಿ ನಾವು ಸ್ತ್ರೀಯರು ಶಿಕ್ಷಣದಲ್ಲಿ, ಮುಸ್ಲಿಂ ಸ್ತ್ರೀಯರು ಅದರಲ್ಲಿ ಹಿಂದಿದ್ದಾರೆ ಅಂತ ನಾವು ಹೇಳುತ್ತಿದ್ದೆವು. ಆದರೆ ಬೋರ್ಡ್ನ ಕೋರ್ಸ್ನಲ್ಲಿ ನೋಡಿದಾಗ ಸುಮಾರು 80% ಇದರಲ್ಲಿ ಲೇಡೀಸ್ ಇದ್ದಾರೆ. ಆದ್ದರಿಂದ ಬಾಯ್ಸ್ ಜೆಂಟ್ಸ್ ಕೂಡ ಇದರಲ್ಲಿ ಹೆಚ್ಚೆಚ್ಚು ಮುಂದೆ ಬಂದು ಅಧ್ಯಯನ ನಡೆಸೋರು ಆಗಬೇಕು. ಅಲ್ಲಾಹನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಮತ್ತು ಇಷ್ಟು ಹೊತ್ತು ನನಗೆ ತಮ್ಮ ಮುಂದೆ ನನ್ನ ವಿಚಾರಗಳನ್ನು ಮಂಡಿಸಲಿಕ್ಕೆ ಅವಕಾಶ ನೀಡಿದಂತಹ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಉಳ್ಳಾಲ್ ಸೆಂಟರ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಹರ್ ದಾವಾನ. ಇಸ್ಲಾಮಿಕ್ ಎಜುಕೇಶನ್ ಕರ್ನಾಟಕ ಇದರ ಕಾರ್ಯದರ್ಶಿಯವರಾದಂತಹ ಜನಾಬ್ ರಿಯಾಜ್ ಅಹ್ಮದ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. 2019-20 ಸಾಲಿನ ಕೋರ್ಸ್ಗಾಗಿ ಅಡ್ಮಿಷನ್ಗಾಗಿ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರ ಬುಕ್ ಅದೇ ರೀತಿ ಅಪ್ಲಿಕೇಶನ್ ಇಲ್ಲಿ ಲಭ್ಯವಿದೆ. ಅದಕ್ಕಾಗಿ ಒಂದು ಕೌಂಟರ್ ಅನ್ನು ಅಳವಡಿಸಲಾಗಿದೆ. ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ವಿತರಣಾ ಕಾರ್ಯಕ್ರಮದಲ್ಲಿ ತಾವು ಪ್ರಶಸ್ತಿಯನ್ನು ಗಳಿಸುವಂತಹ ಒಂದು ಅವಕಾಶ ತಮಗಿದೆ. ಅದಕ್ಕಾಗಿ ತಾವೆಲ್ಲರೂ ಪ್ರಯತ್ನಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಲು ಅನುಗ್ರಹಿಸಿದಂತಹ ಸರ್ವಶಕ್ತನಾದ ಅಲ್ಲಾಹನಿಗೆ ಸರ್ವಸ್ತುತಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಿದಂತಹ ಡಾಕ್ಟರ್ ದೊರೆಸ್ವಾಮಿ MSc PhD, ಜನಾಬ್ ಇಸ್ಮಾಯಿಲ್ ಟಿ, ಶ್ರೀಮತಿ ಮಂಜುಳಾ KM ಅಶ್ರಫ್, ಅದೇ ರೀತಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ಮೊಹಮ್ಮದ್ ನಬೀನ್ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಜನಾಬ್ ಅಬ್ದುಲ್ ಕರೀಂ, ಜನಾಬ್ ಅಬ್ದುಲ್ ರಹೀಂ, ಬ್ರದರ್ ನಿಜಾಮ್ ಸೌದಾ ಇವರಿಗೆ ಧನ್ಯವಾದಗಳು. ಈ ಹಾಲನ್ನು ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಈ ಮಿನಿ ಹಾಲ್ನ ಆಡಳಿತಕ್ಕೆ ಧನ್ಯವಾದಗಳು. ಸಭಿಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ, ಅದೇ ರೀತಿ ಇದರ ಪ್ರಸಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವಂತಹ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ದೇವನು ಅತ್ಯುತ್ತಮವಾದಂತಹ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸಲಾಗುತ್ತದೆ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ.